समप्रभा निर्विघ्नं कुरु मे देव सर्वकार्येषु सर्वदा वक्रतुण्ड महाकाय सूर्यकोटिसमप्रभा निर्विघ्नं कुरु मे देव ಗೋವಿಂದ ಗೋವಿಂದ ನಮ್ಮನ್ನು ರಕ್ಷಣೆ ಮಾಡಿ ನಡೆಸಿಕೊಡ್ಬೇಕು ಹೇಳಿ ಆ ಸಿದ್ಧಿವಿನಾಯಕನು ನಾವೆಲ್ಲರೂ ಮಾಡುತ್ತಾ ಸಿದ್ಧಿವಿನಾಯಕ ದೇವರ ಪಾದಾನಂದಕ್ಕೆ ಗೋವಿಂದಾನೆ ಗೋವಿಂದ ದೇವರ ಪಾದಾನಂದಕ್ಕೆ ಗೋವಿಂದಾನೆ ಗೋವಿಂದ ದೇವರ ಪಾದಾನಂದ ಗೋವಿಂದಾನೆ ಗೋವಿಂದ
ನಿಮ್ಮೆಲ್ಲರಿಗೂ ಶ್ರೀ ಗಣೇಶೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವದ 50ನೇ ವರ್ಷದ ಈ ಒಂದು ಕಾರ್ಯಕ್ರಮ ಯುವಜನ ಸಂಘ ಅಕ್ಷಯ ಬೊಕ್ಕಪಟ್ನ ಮಂಗಳೂರು ಇವರು ನಡೆಸುತ್ತಾ ಬರುತ್ತಿರುವ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಹಾಗೂ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿನಿಯರಿಂದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕಾಗಿ ಈ ಒಂದು ಸುಂದರ ವೇದಿಕೆಯನ್ನು ನಮಗೆ ನೀಡಿರುತ್ತೀರಿ. ಈ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವದ ಸಕಲ ಸಮಿತಿಯ ಸದಸ್ಯರಿಗೂ ನಾವು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಪುಟಾಣಿಗಳಾದ ಮಾನ್ಸಿ ಪ್ರಜಾಪತಿ, ಸಮೀಕ್ಷಾ ಆಚಾರ್ಯ ಹಾಗೂ ಜಸ್ಮಿತಾ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ. ತಾವೆಲ್ಲರೂ ಜೋರಾದ ಕರತಾಡದೊಂದಿಗೆ ಅವರನ್ನು ಈ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಮನದ ಬಾಗಿಲಿಗೆ ತೋರಣವ ಕಟ್ಟಿಹೆವು, ಹೃದಯದಂಗಣದಿ ಆಸನವ ಇರಿಸಿಹೆವು. ಆಗಮಿಸಿ 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 ಆಗಮಿಸಿ. ಮನದ ಬಾಗಿಲಿಗೆ ತೋರಣವ ಕಟ್ಟಿಹೆವು, ಹೃದಯದಂಗಣದಿ ಆಸನವ ಇರಿಸಿಹೆವು. ಆಗಮಿಸಿ 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 ಆಗಮಿಸಿ. ಪದಡಿಸಿ ನಮ್ಮಯ ಹೃದಯ ಸರದಿ, ಸಾನ್ನಿಧ್ಯ ಮಕ್ಕಳು ಬೇಡುವರು ಒಮ್ಮನದಿ. ಪದಡಿಸಿ ನಮ್ಮಯ ಹೃದಯ ಸರದಿ, ಸಾನ್ನಿಧ್ಯ ಮಕ್ಕಳು ಬೇಡುವರು ಒಮ್ಮನದಿ. ಮನದ ಬಾಗಿಲಿಗೆ ತೋರಣವ ಕಟ್ಟಿಹೆವು, ಹೃದಯದಂಗಣದಿ ಆಸನವ ಇರಿಸಿಹೆವು. ಆಗಮಿಸಿ 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 ಆಗಮಿಸಿ. ಪಡುವಣ ಕಡಲಲ್ಲಿ ಮುಳುಗುವ ನೇಸರನು, ಕೆಂಪಗೆ ಬಣ್ಣವ ನೀರಿಗೆ ಚೆಲ್ಲಿಹನು. ಪಡುವಣ ಕಡಲಲ್ಲಿ ಮುಳುಗುವ ನೇಸರನು, ಕೆಂಪಗೆ ಬಣ್ಣವ ನೀರಿಗೆ ಚೆಲ್ಲಿಹನು. ಬಣ್ಣದ ವೇಷವ ಧರಿಸುತ್ತ ಬರುತ್ತಿಹೆವು, ಬಣ್ಣದ ವೇಷವ ಧರಿಸುತ್ತ ಬರುತ್ತಿಹೆವು. ನಾಟಕ ನೃತ್ಯದ ಕಂಪನು ನೀಡುವೆವು, ನಾಟಕ ನೃತ್ಯದ ಕಂಪನು ನೀಡುವೆವು. ಮನದ ಬಾಗಿಲಿಗೆ ತೋರಣವ ಕಟ್ಟಿಹೆವು, ಹೃದಯದಂಗಣದಿ ಆಸನವ ಇರಿಸಿಹೆವು. ಆಗಮಿಸಿ
ಗಂಡು ಕಲೆ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ. ಕರಾವಳಿಯ ಜನತೆ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ ಯಕ್ಷಗಾನ. ಯಕ್ಷಗಾನ ಒಂದು ತುಂಬ ಕ್ಲಿಷ್ಟವಾದ ಒಂದು ಕಲೆ. ಆದರೆ ಈ ಯಕ್ಷಗಾನದ ಕಲೆಯನ್ನು ನಮ್ಮ ಸಾನ್ನಿಧ್ಯದ ಆಡಳಿತಾಧಿಕಾರಿಯವರಾದ ಡಾಕ್ಟರೇಟ್ ವಸಂತಕುಮಾರ್ ಶೆಟ್ಟಿ ಅವರು ಯಾಕೆ ನಮ್ಮ ವಿಶೇಷ ಮಕ್ಕಳು ಈ ಪ್ರಯತ್ನ ಮಾಡಬಾರ್ದು ಇದರ ಬಗ್ಗೆ ಯೋಚಿಸಿದ್ರು. ಕೂಡಲೇ ಶ್ರೀಯುತ ಶರತ್ ಕುಮಾರ್ ಕದ್ರಿ ಇವರೊಂದಿಗೆ ಚರ್ಚಿಸಿ ಅವರಿಗೆ ತರಬೇತಿ ನೀಡುವಲ್ಲಿ ಅದ ಸಾಧನೆಯನ್ನು ಮಾಡಿದ್ದಾರೆ. ಆ ಸಾಧನೆಯನ್ನು ನಿಮ್ಮ ಮುಂದೆ ಪ್ರದರ್ಶನಕ್ಕೆ ಇಡಲಿಕ್ಕಿದ್ದಾರೆ ನಮ್ಮ ಸಾನ್ನಿಧ್ಯದ ವಿಶೇಷ ಪುಟಾಣಿಗಳು. ನಿಮಗೆ ಆಶ್ಚರ್ಯ ಆಗ್ಬೋದು, ಯಾಕಂದರೆ ಇದು ನಮ್ಮ 6ನೆಯ ಪ್ರಯತ್ನ. ಹಾಗೂ ಈ ಮಕ್ಕಳು ಪ್ರತಿಯೊಂದು ಕಡೆಯಲ್ಲಿಯೂ ಜನರ ಒಂದು ಶ್ಲಾಘನೆಗೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಲಿಕ್ಕೆ ಸಾನ್ನಿಧ್ಯದವಳಾದ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಈ ಮಕ್ಕಳು ಭಿನ್ನ ಸಾಮರ್ಥ್ಯರು. ಹೌದು, ವಿಭಿನ್ನವಾದ ಕಲೆ ಇವರಲ್ಲಿ ಅಡಗಿದೆ. ಅದನ್ನು ಗುರುತಿಸಿ ಮುಂತರುವಂಥದ್ದೇ ನಮ್ಮ ಪ್ರಯತ್ನ. ಈ ಪ್ರಯತ್ನಕ್ಕಾಗಿ ನಮ್ಮೊಂದಿಗೆ ಕೈ ಜೋಡಿಸಿದವರು ಶ್ರೀಯುತ ಶರತ್ ಕುಮಾರ್ ಕದ್ರಿ ಇವರು. ಇವರ ನೇತೃತ್ವದಲ್ಲಿ ಶ್ರೀಯುತ ಸುಚೇತ್ ಕುಮಾರ್ ಹಾಗೂ ದೀಕ್ಷಿತ್ ರವರ ನಿರಂತರ ಒಂದು ತರಬೇತಿಯಲ್ಲಿ ನಮ್ಮ ಮಕ್ಕಳು ಯಕ್ಷಗಾನದಲ್ಲಿಯೂ ಕೂಡ ತಮ್ಮ ಪ್ರತಿಭೆಯನ್ನು ಮೆರೆಯಲು ಸಾಧ್ಯವಾಯಿತು. ಇದೀಗ ತಮ್ಮ ಮುಂದೆ ಭಕ್ತ ಪ್ರಹ್ಲಾದ ಯಕ್ಷಗಾನ ನೀಡಲಿಕ್ಕಿದ್ದಾರೆ. ತಾವು ಮತ್ತೊಂದು ಆವರ್ತಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸುತಿಸಿ ಅಂಬುರಿಧಿಯಾತ್ಮಜೆಗೆ ಕೈ ಮುಗಿದ ಭುಜಾಸನ ವಾಣಿಯರಗೆ ಪಾದ ಭುಜಗೆ ಬಳ ಮಾಡುತ್ತ ಬಳ್ಳಿ ಬೇರಿ ಕಥಾ ಪ್ರತಿಮೆ ಬೆಳೆವು ತತ್ತಿ ತೋಡುದಾಡುತ್ತ ನಗುತ್ತ ನರ್ತಿಸುತ್ತ ಸೆಳೆಸುಗದೋಳಿರಲ ಮಗೆ ಸೆಳೆಸುಗದೋಳಿರಲವಗೆ ಬಂದುದು ತಿಳುಹಲೆ ನೈದನೆಯ ವತ್ಸರ ತಿಳಿದಿದನು ಧನುಜೇತ ತಿಳಿದಿದನು ಧನುಜೇತ ಗುರುವನು ಕರೆದು ಎನ್ನುವುದನ್ನ ಪ್ರಪಂಚಕ್ಕೆ ಪ್ರದರ್ಶಿಸಿದವರೇ ದಿತಿ ಹಾಗೂ ಕಶ್ಯಪರು. ಕಶ್ಯಪರ ಜ್ಯೇಷ್ಠ ಕುಮಾರನಾದ ಕಾರಣ ನಾನೇ ಹಿರಣ್ಯ ಕಶ್ಯಪ. ನನ್ನ ತಮ್ಮನೇ ಹಿರಣ್ಯಾಕ್ಷ. ದಿತಿ ದೇವಿಯ ತನೂಭವರಾದ ಕಾರಣ ನಾವು ದೈತ್ಯೇಯರೇ ಹೌದು. ಕಯಾದು ಸ್ವಾಮಿ ಹೇಳಿ ಕೇಳಿ,
ದೇವಲೋಕವಾಸಿಗಳಂತ ದೇವತೆಗಳು ಭೋಗಧಾಮದ ಅಂತ ಸ್ವರ್ಗದಲ್ಲಿರುವಾಗ ನಾವು ಬಯಸಿದ್ದು ಅದನ್ನೇ. ಭವ್ಯವೂ ದಿವ್ಯವೂ ಸುಭದ್ರವೂ ಆದಂತಹ ವಾಸ್ತವ್ಯಕ್ಕಾಗಿ ಹಂಬಲಿಸಿದ ದಿನ. ಅರಸುತ್ತ ಮಿತವಾದ ಸೇನಾ ಸಂಘಟನೆಯನ್ನು ಸೇರಿಕೊಂಡು ದಂಡಯಾತ್ರೆಯನ್ನು ಕೈಗೊಂಡೆವು. ಆ ಕಾಲಕ್ಕೆ ವಿರೋಧಿದವರ ಎದೆಯನ್ನು ಮೆಟ್ಟಿ ಅವರ ಚಿತ್ತ ಭಿತ್ತಿಯಲ್ಲಿ ಭೀತಿಯ ಚಿತ್ರವನ್ನು ಚಿತ್ರಿಸುವ ದ್ವಾರ ಅತೀ ದುರ್ಗಮವಾದಂತಹ ಪ್ರದೇಶದಲ್ಲಿ ಮಹಾನಗರದ ನಿರ್ಮಾತೃಗಳಾದಿರು ನಾವಿಬ್ಬರು ಅಣ್ಣ ತಮ್ಮಂದಿರು ಸಂತೋಷದಿಂದ ಕಾಲ ಕಳೆಯುತ್ತಾ ಇದ್ದ ಹೊತ್ತಿಗೆ ಕರ್ಣ ಕಠೋರವಾದ ದುರ್ವಾರ್ತೆಯೊಂದು ಒದಗಿ ಬಂತಲ್ಲ. ಏನು ಸ್ವಾಮಿ? ಕಯಾದು ಪ್ರಾಣಕಾಂತ, ನನ್ನ ತಮ್ಮ ಹಿರಣ್ಯಾಕ್ಷ ದೇವಲೋಕವಾಸಿಗಳಾದ ದೇವತೆಗಳನ್ನು ಗೆದ್ದು ಅಲ್ಲಿ ಅಧಿಕಾರ ಸ್ಥಾಪನೆಯನ್ನು ಮಾಡುವ ಹೊತ್ತಿಗೆ ದೇವಪಕ್ಷಪಾತಿಯಾಗಿ ಬಂದಂತ ನಾರಾಯಣ ಹಂದಿಯ ರೂಪವನ್ನಂತೂ ನನ್ನ ತಮ್ಮನನ್ನು ಕೊಂದೇ ಬಿಟ್ಟನಂತೆ. ನೊಂದೆ ಬೇಗುದಿಯಿಂದ ಬೆಂದೆ ತಮ್ಮ 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 ಮರಳಿ ಸಂಪಾದಿಸಲು ಕುಂಟೆ ಕೈಯಾದು ಇಲ್ಲ ಸ್ವಾಮಿ. ಹಾಗಾಗಿ ಹರಿಯನ್ನು ಕೊಂದೇ ಬಿಡುತ್ತೇನೆ ಎಂಬ ಹಾಗೆ ತೀರ್ಮಾನಿಸಿ ಹೊರಟು ನಿಂತ ಹೊತ್ತಿಗೆ ಅಮ್ಮ ಹೇಳಿದ ಮಾತು ಕಪಟಿ ಮಹಾಮಾಯಾವಿ ದಾನವ ಕುಲ ಕುಟಾರನಾದಂತ ನಾರಾಯಣನನ್ನು ವಿರೋಧಿಸುವುದು ಸುಲಭ ಸಾಧ್ಯವಲ್ಲ ಮಗನೇ. ದೇಹ ಬಲದೊಂದಿಗೆ ದೈವಿ ಬಲ ಪರಿಪೂರ್ಣನಾಗಬೇಕು, ತಪಸ್ಸನ್ನು ಆಚರಿಸುವ ಎಂಬಾಗ ಅಮ್ಮನ ಮಾತನ್ನು ಒಪ್ಪಿ ಘೋರವಾದಂತಹ ಪ್ರದೇಶವನ್ನು ಸೇರಿ ಘೋರ ತಪಸ್ಸನ್ನು ಆಚರಿಸಿದ ಫಲ ಪರಮೇಷ್ಠಿ ಒಲಿದು ಪ್ರತ್ಯಕ್ಷನಾದ ಹೊತ್ತಿಗೆ ಮರಣವೇ ಬಾರದ ಹಾಗೆ ವರ ಕೊಡು ತಂದೆ. ಅದು ಹೇಗೆ? ಮೇಲಾಗಲಿ ಕೆಳಗಾಗಲಿ, ಒಳಗಾಗಲಿ ಹೊರಗಾಗಲಿ, ರಾತ್ರಿ ಆಗಲಿ ಹಗಲಾಗಲಿ, ಚರಾಚರಗಳ ಯಾವುದೇ ವಸ್ತುಗಳಿಂದಾಗಲಿ, ಅನ್ನ ಪಾನಾದಿಗಳಿಂದಾಗಲಿ, ಸ್ನಾನಗಳಿಂದಾಗಲಿ ಮರಣವೇ ಬಾರದ ಹಾಗೆ ಜೊತೆಗೆ ಯಕ್ಷ ಗರುಡ ಕಿನ್ನರ ಕಿಂಪುರುಷ ನರ್ರ ಉರಗ ಸಿದ್ಧ ಸಾಧ್ಯನೇ ಆಗಲಿ ಮರಣವೇ ಬಾರದ ಹಾಗೆ ವರ ಕೊಡು ತಂದೆ ಎಂಬಾಗ ಅಸ್ತು ಎಂದು ಅಂತರ್ಧಾರಾದ ವಿರಿಂಚಿ ಭುಜವನ್ನು ಹೊಳಗೊಳ್ಳುತ್ತಾ ನಗರಾಭಿಮುಖರಾಗಿ ಎಲ್ಲಾ ವಿಚಾರವನ್ನು ಅರುಹಿ ಆ ನಾರಾಯಣನ ಅನ್ವೇಷಣೆಗಾಗಿ ಹೊರಟವ ನಾನು. ಮಾಡಿದ ಕೆಲಸ ಏನು? ಭೂತಳದಲ್ಲೆಲ್ಲ ನಿರ್ನಾಮವನ್ನು ಮಾಡಿದೆ. ಆದರೂ ನಾರಾಯಣ ಕಂಡು ಬರಲಿಲ್ಲ. ದೇವಪಕ್ಷಪಾತಿಯಾಗಿ ಬಂದಾನು ಎಂಬ ಹಾಗೆ ತೀರ್ಮಾನಿಸಿ ದೇವಲೋಕಕ್ಕೆ ದಾಳಿಯನ್ನಿತ್ತೆ. ನಾರಾಯಣ ಕಾಣ ಸಿಗಲಿಲ್ಲ. ಪಾತಾಳ ಲೋಕವನ್ನು ಸೇರಿ ಉರಗಾದಿಗಳ ಕಡೆ ಭೇಟಿ ಮಾಡಿಸಿದೆ. ಇಲ್ಲ ಇಲ್ಲ, ನಾರಾಯಣ ಕಾಣುವ ಹಾಗಿಲ್ಲ ಎಂಬಾಗ ತೀರ್ಮಾನಿಸಿ ನೇರವಾಗಿ ವೈಕುಂಠಕ್ಕೆ ಅಭಿಯೋಗ ನಡೆಸಿದೆ. ಹರಿಯನ್ನು ಅನ್ವೇಷಿಸುತ್ತಾ ತಿರುಗಾಡುವ ಹೊತ್ತಿಗೆ ಹಾವುಗೆಯನ್ನು ಮೆಟ್ಟಿ ಕೊರಳಲ್ಲಿ ರುದ್ರಾಕ್ಷಿಯ ಹಾರವನ್ನು ಅಂತುಕೊಂಡು ಶ್ರೀಮದ್ಗಾಮೀರದಿಂದ ಬರುತ್ತಿರುವಂತಹ ಒಬ್ಬ ತೇಜೋಪುಂಜನ ಅಂತ ವ್ಯಕ್ತಿಯನ್ನು ಕಂಡೆ. ನಾರಾಯಣನ ಅನ್ವೇಷಣೆಯ ಗುರಿ ನನ್ನದು. ಎಲ್ಲಿದ್ದಾರೆ ನಾರಾಯಣ? ಅರ್ಹುವ ಕೃಪೆಯಾಗಬೇಕು ಎಂದು ಅಡ್ಡ ಬಿದ್ದೆ. ಆ ಹೊತ್ತಿಗೆ ಆ ಮಹಾಮಹಿಮ ಹೇಳಿದ ಮಾತು ಕೈಯಾದು. ಏನು ಸ್ವಾಮಿ? ಹರಿಯು ಬಹು ಕಪಟಿಗನು. ಹರಿಯು ನಿನ್ನ ವಂಚಿಸಿ ನಿನ್ನ ಒಡರೊಳಗೆ ಅಡಗಿ ಕುಳಿತಿದ್ದಾನೆ. ನಿನಗೆ ಪ್ರಮಾಣಿಸುತ್ತೇನೆ ಕನಕ ಕಶ್ಯಪ, ಕಣ್ಣು ಮುಚ್ಚಿ ಬಾಯಿ ತೆರೆ ಎಂಬಾಗ ವಿಪ್ರ ವಾಕ್ಯದಂತೆ ಕಣ್ಣು ಮುಚ್ಚಿದೆ. ಬಾಯಿ ತೆರೆದಾಗ ಯಾವುದೋ ಒಂದು ಅಗಾಧವಾದ ಶಕ್ತಿ ದೇಹದೊಳಗೆ ಸಂಗಮಗೊಂಡಂತ ಅನುಭವವಾಯಿತು. ಕಯಾದು ಸ್ವಾಮಿ, ಕಯಾದು ಸ್ವಾಮಿ. ಅಲ್ಲಿಗೆ ನಿಲ್ಲಿಸಿದೆ ನಾರಾಯಣ ಅನ್ವೇಷಣೆಯನ್ನ. ಮರಳಿ ಪುರಾಭಿಮುಖರಾದೆ. ಕಾರಣ ವಿರೋಧಿ ದಮನ, ಶತ್ರು ಸಂಹಾರ, ರಾಜ್ಯ ವಿಸ್ತಾರ, ಸಾಧನೆ ಸಾಧನೆ ಸಾಧನೆಯನ್ನು ಮಾಡುತ್ತಾ ಮಾಡುತ್ತಾ ಮುಂದೆ ಹೋದಾಗ
ದಾಂಪತ್ಯದ ಆ ಸುಖೋಪಭೋಗವನ್ನು ಅನುಭವಿಸಬೇಕೆಂಬಂತ ಅನುಭವ ಉಂಟಾಯಿತು. ಮರಳಿ ಬಂದೆ. ಎಂತಹ ಪುಣ್ಯಗರ್ಭೆ ಕೈಯಾದು ನೀನು, ಎಂತಹ ಪುಣ್ಯಗರ್ಭೆ. 4 ಮಕ್ಕಳನ್ನು ನನ್ನ ಮಡಿಲಿಗೆ ಪ್ರದಾನಿಸಿದೆ. ಹೌದು ಸ್ವಾಮಿ. ಹ್ಲಾದ, ಅನುಹ್ಲಾದ, ಸಂಹ್ಲಾದ. ಮೊನ್ನೆ ಹುಟ್ಟಿದಂತಹ ಮಗನಲ್ವೇನೆ ಈ ಮಗು. ಅಂದ ಚಂದದೊಳೆನ್ನ ಕಂದನಿಗೆಣೆಯಿಲ್ಲ, ಪ್ರಹ್ಲಾದ ಎಂಬ ಹಾಗೆ ಹೆಸರಿಸು ಎಂಬ ನಿನ್ನ ಮಾತಿಗೆ ಅನುಮೋದಿಸಿ ಪ್ರಹ್ಲಾದ ಎಂಬ ಹಾಗೆ ನಾಮಧೇಯನ್ನು ಇರಿಸಿದ್ದೇನೆ. ಕಯಾದು ಸ್ವಾಮಿ, ನೋಡೆ 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 ನನ್ನ ಮಗನ ಅಂದ ಚಂದ ನೋಡೆ. ಆ ಆಟವೇನು, ನೋಟವೇನು, ಆ ತುಂಟಾಟವೇನು. ನೋಡುತ್ತಾ 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 ಕಳೆದ ಸಮಯ ಎಷ್ಟು ಹೇಳು? ಸರಿಯಾಗಿ 5 ವರ್ಷ ಸಂದು ಹೋಯಿತು. ಈ ಕಾಲಕ್ಕೆ ತಂದೆ ತಾಯಿಯರಾಗಿ ನಾವು ಮಾಡಬೇಕಾದ ಗುರುತರವಾದ ಕಾರ್ಯಭಾರವಿದೆ ಕಯಾದು. ಏನು ಸ್ವಾಮಿ? ವಿದ್ಯಾರ್ಜನೆಯನ್ನು ಮಾಡಿಸಬೇಕು ನನ್ನ ಮಗನಿಗೆ. ಹೌದು. ಹಾಗಾಗಿ ತೀರ್ಮಾನಿಸಿ ಪೂಜ್ಯನಾಥ ಶುಕ್ರಾಚಾರ್ಯರಲ್ಲಿ ಸಮಾಲೋಚಿಸಿದಾಗ ತಮ್ಮ ತರೂಪವರಾದ ಚಂಡಾಮರ್ಕರೇ ಸೂಕ್ತ ಎಂಬ ಹಾಗೆ ನಿರೂಪವಲಿತ್ತಿದ್ದಾರೆ. ಬರ ಹೇಳಿದ್ದೇನೆ. ಹೋ 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 ಬಂದ್ರಲ್ಲ ಕೈಯಾದು. ಸ್ವಾಮಿಯೇ, ಆನತ ಮಸ್ತಕನಾಗಿದ್ದೇನೆ. ಶುಭವಾಗಲಿ, ಶುಭವಾಗಲಿ. ಬರಬೇಕು, ಹೀಗೆ ಬನ್ನಿ 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 ತಂದೆ. ಎತ್ತರವಾದ ಸಿಂಹಾಸನದಲ್ಲಿ ಆರೂಢರಾಗಬೇಕು. ಅವಸರ ಕರೆಯಾಯಿತಲ್ಲ, ಆಸ್ಥಾನಕ್ಕೆ ಬಂದಿದ್ದೇನೆ. ಯಾತಕ್ಕೆ ಕರೆಸಿರುವೆ? ಗುರುದೇವಾ, ಕಶ್ಯಪರ ಅಭಿವಾದನೆಗಳು. ಶುಭವಸ್ತು. ಧನ್ಯೋಸ್ಮಿ. ತಂದೆ, ತಮ್ಮ ಆಗಮನದ ನಿರೀಕ್ಷಿತನಾಗಿದ್ದೆ. ಬಂದಂತ ತಮ್ಮನ್ನು ಭವ್ಯವಾಗಿ ಸ್ವಾಗತಿಸಿದೆ. ಮಡದಿ ಕಯಾದು ಹಾಗೂ ತರೂಪವರಾದ ಪ್ರಹ್ಲಾದನೊಂದಿಗೆ ಬಂದು ಎತ್ತರವಾದ ವಿಷ್ಣುನಲ್ಲಿ ಆರೂಢರಾಗಬೇಕು ಎಂಬಂತೆ ಪ್ರಾರ್ಥಿಸಿದಾಗ ಆರೂಢರಾದ ತಮ್ಮನ್ನು ಅಂತ್ಯ ಪಾದ್ಯಾದಿಂದ ಸತ್ಕರಿಸಿದೆ. ಸ್ವಾಮಿಯೇ, ನೋಡಿದ್ದೀರಾ ರಾಜನ್, ಶಿವಾನುಗ್ರಹ ಸಂಪನ್ನತೆ ನನಗಿದೆ ಎನ್ನುವುದಕ್ಕೆ ಯೋಗ್ಯ ದರ್ಶನ ಈ ನನ್ನ ಮಗ. ಈ ಹೊತ್ತಿಗೆ 5 ವರ್ಷ ಸಂದದೆ. ವಿದ್ಯಾಭ್ಯಾಸವನ್ನು ಮಾಡಿಸುವುದಕ್ಕೆ ಇದು ಸಕಾಲವೇ ಹೌದು. ಹೌದು. ಹಾಗಾಗಿ ನನ್ನ ಮಗನಿಗೆ ವಿದ್ಯಾರ್ಜನೆಯನ್ನು ನೀಡುವ ಮುಖೇನವಾಗಿ ನನ್ನ ಆಶೆಯನ್ನು ಪೂರೈಸಬೇಕು ಎಂಬ ಹಾಗೆ ನಮ್ರ ವಿನಂತಿ. ಆದಿತು ರಾಜ, ಅರಮನೆಯಲ್ಲಿ ಯಾವ ಸ್ಥಳದಲ್ಲಿ ಈತನಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಬೇಕು? ಇಲ್ಲ ಇಲ್ಲ, ನನ್ನ ಮಗನಿಗೆ ಅರಮನೆಯಲ್ಲೇ ವಿದ್ಯಾಭ್ಯಾಸವಾಗಬೇಕು ಎಂಬಂತ ಆಶೋತ್ತರ ನನ್ನದಲ್ಲ. ಅಂತ್ಯವಾಸದ ಇತರೆ ವಿದ್ಯಾರ್ಥಿಗಳಂತೆ ನನ್ನ ಮಗ ಕಲಿಯಬೇಕು ಎನ್ನುವ ಉದ್ದೇಶ ನನ್ನದು. ಪ್ರಾಪಂಚಿಕ ಅನುಭವ ನನ್ನ ಮಗನಿಗೆ ಆಗಬೇಕು ತಂದೆ. ಹಾಗಾಗಿ ತಮ್ಮ ಅಂತ್ಯವಾಸದಲ್ಲೇ ನನ್ನ ಮಗನಿಗೆ ವಿದ್ಯಾರ್ಥಿನೇ ಆಗಲಿ 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 ತಂದೆ. ಆದಿತು ಆದಿತು. ಗುರುವರಿಯ ಕಯಾದು, ನನ್ನ ಕಂದ ಪ್ರಹ್ಲಾದ ಏನು ಅರಿಯದಂತಹ ಹಸುಳೆ. ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನೇ ಉಣ್ಣುತ್ತಾ ಬೆಳೆದವನು. ಕಷ್ಟವೇನೆಂದು ಅರಿಯದವನು. ಏನಾದ್ರೂ ಗುರುಮಠದಲ್ಲಿ ತಪ್ಪು ಮಾಡಿದ್ರೆ ಬೇಸರಿಸದೆ ಕೋಪಿಸಿಕೊಳ್ಳದೆ ತಾವು ಸುಧಾರಿಸಿಕೊಳ್ಳಬೇಕು ಅಂತ ಭಿನ್ನಹ. ಆತನಿಗೆ ಏನು ಕೊರತೆಯಾಗದಂತೆ ನಮ್ಮವರಲ್ಲಿ ಹೇಳಿ ನಾನು ವ್ಯವಸ್ಥೆ ಮಾಡುತ್ತೇನೆ. ಕರೆದುಕೊಂಡು ಹೋಗಬಹುದೇ? ಆದಿತು ಕಯ್ಯ, ನಮ್ಮದು ಗುರುಕುಲ. ಅಂತ್ಯವಾಸದಲ್ಲಿ ಹೀಗೆ ಇರಬೇಕೆಂಬ ನಿಬಂಧನೆ ಇದೆ. ಇದಕ್ಕೂ ಮೀರಿ ನಿನ್ನ ಪುತ್ರನಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳು ಆಸ್ಥಾನದಿಂದಲೇ ಪೂರೈಕೆಯಾಗುತ್ತದೆ ಎಂದಾದರೆ ನನ್ನದು ಯಾವುದೇ ಅಭ್ಯಂತರವಿಲ್ಲ. ಆಗಲಿ ಗುರುಗಳೇ,
ಕಂದ ಪ್ರಹ್ಲಾದ, ಅಮ್ಮ. ಹೋಗು ಮಗನೇ. ಅದು ಗುರುವರಿಯರು ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಸಿದ್ಧವಾಗಿದ್ದಾರೆ. ಗುರುಮಠದಲ್ಲಿ ಅವರು ನೀಡಿದಂತಹ ವಿದ್ಯೆ ಎಲ್ಲವನ್ನು ಕಲಿತು ಭವ್ಯವಾದಂತಹ ಭವಿಷ್ಯವನ್ನು ನೀನು ರೂಪಿಸಿಕೊಂಡು ಬಾ ಮಗನೇ. ಹಾಗೆ ಆಗಲಿ ಮಗನೇ. ಅಪ್ಪ. ಪ್ರಹ್ಲಾದ, ಇವರೊಂದಿಗೆ ಹೋಗಿ ನನ್ನ ಆಶೋತ್ತರನ್ನು ಪೂರೈಸು ಮಗನೇ. ಗುರುದೇವ, ರಾಜನ್, ಪದಮೂಲದಲ್ಲಿ ಇರಿಸಿರುವುದು ಕೇವಲ ಜಡಶೀಲೆ. ಭವ್ಯವಾದ ದಿವ್ಯವಾದ ಪ್ರತಿಭೆಯ ಆಕಾಂಕ್ಷಿ ನಾನಾಗಿದ್ದೇನೆ. ಅದನ್ನು ರೂಪಿಸುವ ಬಹುಮಾನವನ್ನು ತಮಗೆ ಹೊರಿಸುತ್ತಾ ಇದು ಪದಮೂಲಕ್ಕೆ ಇರಿಸಿದ್ದೇನೆ. ರಾಜನ್, ಆದೀತು, ನಿನ್ನ ಇಚ್ಛೆಯಂತೆಯೇ ಆಗಲಿ. ಕಂದ, ಗುರುಗಳೇ. ಪ್ರಹ್ಲಾದ, ಬಾ ಮಗನೇ, ಬಾ. ರಾಜಕುವರನಾದ ನಾನು ನಡೆದುಕೊಂಡು ಬರುವುದೇ? ನಡೆದುಕೊಂಡೇ ಹೋಗಬೇಕು. ನೀವು ತಂದೆಯವರ ಬಳಿ ಎಲ್ಲವನ್ನೂ ಒಪ್ಪಿ ಇಲ್ಲಿ ಬದಲಿ ಹೇಳುತ್ತಿದ್ದೀರಲ್ಲ ಗುರುಗಳೇ. ದಾಕ್ಷಿಣ್ಯಕ್ಕಾಗಿ ಅವರ ಮುಂದೆ ಎಲ್ಲವನ್ನೂ ಹೇಳಬೇಕಾಯಿತು. ಆದರೆ ಬೇರೆ ವ್ಯವಸ್ಥೆಯೇ ಇಲ್ಲ. ರಾಜಕುವರನಾದ ನನಗೆ ನಡೆಯಲಾಗದು. ನೋಡೋಣ ಕಂದ, ನಿನ್ನನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನ ಮಾಡುತ್ತೇನೆ. ಕಂದ, ಗುರುವರೇ. ಪ್ರಹ್ಲಾದ, ಇದೆಲ್ಲ ನನ್ನಿಂದ ಆಗದ ವ್ಯವಸ್ಥೆ. ಈಗ ನಿನಗೊಂದು ವಿಚಾರವನ್ನು ಹೇಳುತ್ತೇನೆ. ಏನು ಗುರುವರಿಯ? ಒಂದು ಸುಂದರವಾದ ಕಥೆಯನ್ನು ನಿನಗೆ ಹೇಳುತ್ತೇನೆ. ನನ್ನೊಂದಿಗೆ ಹೆಜ್ಜೆ ಹಾಕಿ ನಡೆ. ಒಂದು ಊರಿನಲ್ಲಿ ರಾಜನಿದ್ದ. ಆ ರಾಜನು ಕತೆ ಚೆನ್ನಾಗಿತ್ತೆ ಮಗ. ಚೆನ್ನಾಗಿತ್ತು ಗುರುಗಳೇ. ಪ್ರಹ್ಲಾದ, ಗುರುವರಿಯ, ಇದುವೇ ನಮ್ಮ ಗುರುಕುಲ. ಇನ್ನು ವಿದ್ಯಾಭ್ಯಾಸವನ್ನು ನೀನಿಲ್ಲೇ ಪಡೆಯಬೇಕು. ಗುರುಗಳೇ, ಈ ಗುರುಮಠದಲ್ಲಿ ನಾನು ಒಬ್ಬನೇ ವಿದ್ಯಾರ್ಥಿಯೇ? ಇಲ್ಲ ಇಲ್ಲ ಇಲ್ಲ, ನೀನೊಬ್ಬನೇ ವಿದ್ಯಾರ್ಥಿ ಅಲ್ಲ, ಇನ್ನು ಬಹಳಷ್ಟು ಮಂದಿ ಶಿಷ್ಯಂದಿರಿದ್ದಾರೆ. ಅವರೀಗ ಬರುವವರಿದ್ದಾರೆ. ಗುರುಗಳೇ ಗುರುಗಳೇ, ನಾ ಬಂದೆ 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 ಬಂದೆ. ಯಾಕೋ ತಡವಾಯ್ತು? ಸ್ವಲ್ಪ ತಡವಾಯ್ತು ಗುರುಗಳೇ. ನಮಸ್ಕಾರ. ಏನೇನು? ನಮಸ್ಕಾರ. ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹಿಷಾಸುರ, ಗುರು ಸಾಕ್ಷಾತ್ ಪರಮ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅದು ಆ ಬ್ರಹ್ಮನಿಂದಲೂ ನಿನ್ನನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಹೌದು ಗುರುಗಳೇ. ಇರಲಿ, ಅಲ್ಲಿ ಕುಳಿತುಕೋ. ಆಯ್ತು ಗುರುಗಳೇ. ಗುರುಗಳೇ, ಇದ್ಯಾರು? ಇವನು ರಾಜಕುವರ ಪ್ರಹ್ಲಾದ. ಓ, ಪ್ರಹ್ಲಾದ. ಪ್ರಹ್ಲಾದವಲ್ಲ, ಪ್ರಹ್ಲಾದ. ಇವ ಯಾಕೆ ಇಲ್ಲಿ ಬಂದದ್ದು? ಅವನು ವಿದ್ಯಾಭ್ಯಾಸ ಪಡೆಯಲಿಕ್ಕಾಗಿ ಗುರುಕುಲಕ್ಕೆ ಬಂದಿದ್ದಾನೆ. ಓ, ನಮ್ಮಾಗಿ ಕಲೀಲಿಕ್ಕೆ ಬಂದದ್ದ? ಓಹೋ, ನಿಮ್ಮಾಗೆ ಅಲ್ಲ. ನೀನು ಎಷ್ಟು ವರ್ಷವಾಯ್ತು ಇಲ್ಲಿದ್ದುಕೊಂಡು? ತುಂಬಾ ವರ್ಷ ಆಯ್ತು ಗುರು. ಇನ್ನೂ ಸರಿಯಾಗಿ ವಿದ್ಯಾಭ್ಯಾಸವನ್ನು ಪಡೆಯಲಿಲ್ಲ. ಗುರುಗಳೇ, ಹಾಗಾದ್ರೆ ಅವ ಇಲ್ಲೇ ಇರ್ತಾನಲ್ವಾ? ಇಲ್ಲೇ ಇರ್ತಾನೆ. ಗುರುಗಳೇ ಗುರುಗಳೇ, ನಾ ಬಂದೆ. ಯಾಕೋ ತಡವಾಯ್ತು? ತಡ ಆಯ್ತು ಗುರುಗಳೇ, ಅಪ್ಪ ಇರ್ಲಿಲ್ಲ. ಅಪ್ಪ ಪೇಟೆಗೆ ಹೋಗಿದ್ರು. ಅದಕ್ಕೇನು ತಡವಾಯ್ತು? ನಮ್ಮಲ್ಲೊಂದು ಹೊಂದಾಣಿಕೆ ಗುರುಗಳೇ. ಏನು ಹೊಂದಾಣಿಕೆ? ಅಪ್ಪ ಪೇಟೆಗೆ ಹೋಗುವಾಗ ನಾನು ಮನೆಯಲ್ಲಿ. ಹೌದಾ? ಯಾಕೆ ನೀನು ಬರಬಾರದಾ? ಇಲ್ಲ, ಆಗುದಿಲ್ಲ. ಹೇಗೆ? ನನಗೂ ಅಪ್ಪನಿಗೂ ಒಂದೇ ಪಂಚೆ ಇರುವುದು. ಅಯ್ಯೋ, ನಿನ್ನ ದುರವಸ್ಥೆಯೇ. ಕುಳಿತುಕೋ ಅಲ್ಲಿ. ಆಯ್ತು ಗುರುಗಳೇ. ಶಿಷ್ಯಂದಿರೇ, ಗುರುಗಳೇ, ಇವತ್ತಿನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸೋಣ. ಇದೀಗ ಅಲ್ಲಿರುವ ಮರಳನ್ನು ತೆತ್ತಿಕೊಂಡು ಬನ್ನಿ. ಆಯ್ತು ಗುರುಗಳೇ. ಆ ಗುರುಗಳೇ ತಂದೆ ನನ್ನ ತಲೆಯ ಮೇಲೆ ಸುರಿಯಲು ಹೇಳಿದ್ದಲ್ಲ, ಮತ್ತೆ ಇಲ್ಲಿ ಮುಂದಕ್ಕೆ ಅದನ್ನು ಸುರಿದು ಬಿಡಿ. ನಾವು ಕುಳಿತುಕೊಳ್ಳುವಲ್ಲಿ ಮುಂದಕ್ಕೆ ಹಾಕಬೇಕು. ಹೌದು, ಹಾಕಿದೆ ಗುರುಗಳೇ. ಇದೀಗ ವಿದ್ಯಾನಾಯಕನಾದ ಮಹಾಗಣಪತಿಯನ್ನು ಸ್ತುತಿಸುವ ಮೂಲಕ ನಾವು ವಿದ್ಯಾಭ್ಯಾಸವನ್ನು ಪ್ರಾರಂಭಿಸೋಣ. ಗಜಾನನಂ ಭೂತ ಗಣಾದಿ ಸೇವಿತಂ, ಗಜಾನನಂ ಭೂತತಿ ಗಣಾದಿ ಸೇವಿತಂ. ಯಾವುದು ಬರುವುದಿಲ್ಲ, ನಾನು ಹೇಳಿದಾಗೆ ಹೇಳು. ಆಯ್ತು ಗುರುಗಳೇ. ಗಜಾನನಂ ಭೂತ ಗಣಾದಿ ಸೇವಿತಂ, ಗಜಾನನಂ ಭೂತ ಗಣಾದಿ ಸೇವಿತಂ,
ಕಪಿತ್ತ ಜಂಬೂಫಲ ಸಾರ ಭಕ್ಷಿತಂ. ಕಾಪಿ ಪಿತ್ತ ಜಂಬೂ ಫಲ ಸಾರ ಭಕ್ಷಿತಂ. ಓ ಹಾಗೆಲ್ಲ ಅದು. ಮತ್ತೆ ಹೇಗೆ? ಕಪಿತ್ತ ಜಂಬೂಫಲ ಸಾರ ಭಕ್ಷಿತಂ. ಕಪಿತ್ತ ಜಂಬೂ ಫಲ ಸಾರ ಭಕ್ಷಿತಂ. ಉಮಾಸುತಂ ಶೋಕ ವಿನಾಶ ಕಾರಣಂ. ಉಮಿಲ್ಸುತಂ ಶೋಕ ವಿನಾಶ ಕಾರಣಂ. ಹಾಗೆಲ್ಲ ಉಮಾಸುತಂ ಶೋಕ ವಿನಾಶ ಕಾರಣಂ. ಉಮಾಸುತಂ ಶೋಕ ವಿನಾಶ ಕಾರಣಂ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಾಮಿ ವಿಘ್ನೇಶ್ವರ ಪಾದ ಜಕಂ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈಗ ಹೇಳ್ತೇನೆ, ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸರಿಯಾಗಿ. ಈಗ ನಾವು ವಿದ್ಯಾಭ್ಯಾಸ ಪ್ರಾರಂಭಿಸೋಣ. ಆಗಲಿ ಗುರು. ಈ ಮರಳಿನ ಮೇಲೆ ಓಂ ಅಕ್ಷರವನ್ನ ಬರೆಯೋಣ. ಫಲಲೋಚನನದು ನಾಮವ ಗುರುವರ ಫಲಲೋಚನನದು ನಾಮವ ಗುರುವರ ಮೇಲು ಪಂಕ್ತಿಯ ಬರೆದು ಬಲಗದೀರಿನ ಮರೆಯನೆಯೇ ಶ್ರೀಲಕ್ಷ್ಮೀ ಲೋಲನೆನ್ನು ತವರೆದ. ಕಂದ ಗುರುವರಿಯ. ಪ್ರಹ್ಲಾದ, ನಾನಂದಾಗೆ ಅನ್ನಬೇಕಮ್ಮ. ಹಾಗೆ ಆಗಲಿ. ಪಾಲಲೋಚನ. ಕಮಲಾಲೋಚನ. ಪಾಲಲೋಚನ. ಕಮಲಾಲೋಚನ. ಕೈಲಾಸವಾಸ. ವೈಕುಂಠವಾಸ. ಗುರುಗಳೇ, ಅದು ಕೈಲಾಸ ವಾಸ. ನೀನು ಬಾಯಿ ಮುಚ್ಚು. ನಾನೀಗ ಪ್ರಹ್ಲಾದನಿಗೆ ಹೇಳಿಕೊಡ್ತಾ ಇದ್ದೇನೆ. ಆಯ್ತು ಗುರುಗಳೇ. ಕೈಲಾಸವಾಸ. ವೈಕುಂಠವಾಸ. ಪಾರ್ವತೀಪತಯೇ. ಲಕ್ಷ್ಮೀಪತಯೇ. ಪಾರ್ವತೀಪತಯೇ. ಲಕ್ಷ್ಮೀಪತಯೇ. ನಂಜುಂಡ. ಗಂಜುಂಡ. ಗುರುಗಳೇ, ಮತ್ತೆ ನೀವು ಹೀಗೆ ಮಾಡಿದ್ರೆ ಅವನಿಗೆ ಗೊತ್ತಾಗ್ತದೆ. ಅವ ಇವತ್ತು ಬಂದದ್ದಲ್ವಾ, ನೀವು ಸಣ್ಣ ಸಣ್ಣದು ಹೇಳಿಕೊಡಿ, ಆಗ ಅವನಿಗೆ ಅರ್ಥ ಆಗ್ತದೆ. ಏ ಮೂರ್ಖ, ಸುಮ್ಮನೇನು ನೀನು. ಆಯ್ತು ಗುರುಗಳೇ. ನಡುವೆ ಬಾಯಿ ಹಾಕಬೇಡ. ಆಯ್ತು. ಶಿವ ಎಂದರೆ ರುಂಡಮಾಲ. ವನಮಾಲ. ಶಿವ ಎಂದರೆ ರುಂಡಮಾಲ. ವನಮಾಲ. ಹರನೇ. ಹರಿಯೇ. ಹಾಗೆಲ್ಲ ಹರನೇ. ಹರಿಯೇ. ಹಾಗಲ್ಲ ಮಗುವೇನಿ ನಾಗಭೂಷಣನೆದು. ಹಾಗಲ್ಲ ಮಗುವೇ ನಾಗಭೂಷಣನೆದು. ಬೇಗದಿ ಬರೆ ಎನ್ನಲು ನಾಗಶಯನನೆಂದು ಬರೆದನು ಬಾಲಕ. ನಾಗಶಯನನೆಂದು ಬರೆದನು ಬಾಲಕ. ಆಗದಿ ದೋಷದೋಳು ಕಂದ. ಗುರುವರಿಯ. ಹಾಗಲ್ಲ ಮಗು, ನಾನಂದಂತೆ ನೀನು ಅನ್ನಬೇಕು. ನಾನೇನು ಹೇಳ್ತಾ ಇದ್ದೇನೆ ಅದನ್ನೇ ಉಚ್ಚಾರ ಮಾಡಬೇಕು. ಹಾಗೇ ಆಗಲಿ. ಹರನೇ. ಹರಿಯೇ. ಹರನೇ. ಹರಿಯೇ. ಹರನೇ. ಹರಿಯೇ. ಹರನೇ. ಹರಿಯೇ. ಹರನೇ. ಹರಿಯೇ. ತಪ್ಪು ಮಾಡಿದೆ. ನೀವೇನು ತಪ್ಪು ಮಾಡಿಲ್ಲ. ಮತ್ತೆ ಆದರೆ ಆತ ರಾಜಕುಮಾರ, ಅವನಿಗೆ ಹೊಡೆಯಲಿಕ್ಕಾಗುವುದಿಲ್ಲ. ಅವನಿಗೆ ಎಲ್ಲಿಯಾದರೂ ಹೊಡೆದರೆ ಆತನ ಅಪ್ಪ ಅಮ್ಮ ಬಂದು ಇಲ್ಲಿ ವಿಚಾರಿಸ್ತಾರೆ. ನಿಮ್ಮಲ್ಲಿ ವಿಚಾರಿಸ್ಲಿಕ್ಕೆ ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಬರುವುದಿಲ್ಲ. ಅದೇ ನನ್ನ ದೊಡ್ಡ ತಪ್ಪು, ಅಪ್ಪ ಇಲ್ಲಿ ಬರುವುದಿಲ್ಲಲ್ಲ ಅಂತ. ಕಂದ. ಗುರುವರಿಯ. ಪ್ರಹ್ಲಾದ, ನಾನು ಹೇಳಿದಂತೆ ಹೇಳಬೇಕು ಮಗ. ಹಾಗೇ ಆಗಲಿ. ಹರನೇ. ಹರಿಯೇ. ಹರನೇ. ಹರಿಯೇ. ಹರನೇ. ಹರಿಯೇ. ಹರನೇ. ಹರಿಯೇ. ಎದ್ದಿರೋಗೋದನ್ನ ಗೀತನ ಇದ್ದ ತಣ್ಣಿರೋ ಕಥೆಯ ಕೋಲನು ಒತ್ತಿಗುಳಿಸಿ ಬರಗಿ ಮನೆಯೋ ಇನ್ನು ತಂಡಿದ. ನಾನು ಹೇಳಿದಂತೆ ಹೇಳದಿದ್ದರೆ ನಿನಗೆ ಕಸೆಯ ಕೋಲಿಂದಲೇ ಹೊಡೆಯಬೇಕಾಗುತ್ತದೆ. ನಾನು ಹೇಳಿದಂತೆ ಕೇಳು. ಇದೀಗ ನಿನಗೆ ಅಪ್ಪಮ್ಮನ ನೆನಪಾಗ್ತಾ ಇದೆ. ಅದಕ್ಕಾಗಿ ಇವತ್ತು ನಾನು ನನ್ನ ವಿದ್ಯಾಭ್ಯಾಸವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೀವೆಲ್ಲ ಹೋಗಬಹುದು. ನಾಳೆಯ ದಿವಸ ಮತ್ತೆ ಪ್ರಾರಂಭಿಸೋಣ. ಗುಗಲೆ ನಾಳೆ ನಾನು ರಜೆ. ಯಾಕೆ? ನಾಳೆ ನನ್ನ ಹುಟ್ಟಿದ ಹಬ್ಬ. ಇನ್ನ ಹುಟ್ಟಿದ ಹಬ್ಬ? ಗುರುಗಳೇ, ಅವ ಸುಮ್ಮನೆ ಹೇಳುದು. ನಾಳೆ ಹುಟ್ಟಿದ ಹಬ್ಬ ಮಾಡ್ಲಿಕ್ಕೆ ಆಗ್ತದಾ? ಯಾಕೆ ಆಗುವುದಿಲ್ಲ?
ನಾಳೆ ಯಾವ ವಾರ? ಯಾವ ವಾರ? ಆದಿತ್ಯವಾರ ಅಲ್ವಾ? ಹೌದು. ಆದಿತ್ಯವಾರ ಯಾರಾದ್ರೂ ಹುಟ್ಟುತ್ತಾರ? ರಜೆ ಅಲ್ವಾ? ಅಯ್ಯೋ ಮೂರ್ಖರೇ, ಏನೆಲ್ಲ ವಿಚಾರಗಳನ್ನು ಮಾತಾಡ್ತೀರಿ. ಇವತ್ತೀಗ ಹೊರಡಿ ನೀವು. ಗುರುಗಳೇ, ನಾಳೆಯ ದಿವಸ ವಿದ್ಯಾಭ್ಯಾಸವನ್ನು ಮುಂದುವರಿಸೋಣ. ಆಯ್ತು ಗುರುಗಳೇ. ವಿದ್ಯಾರ್ಜನೆಗಾಗಿ ಮಗನನ್ನು ಅಂತ್ಯವಾಸಕ್ಕೆ ಕಳುಹಿಕೊಟ್ಟಿದ್ದೇನೆ. ನೋಡುವ ತವಕ ನನಗಾಗುತ್ತಾ ಉಂಟು. ಬರ ಹೇಳಿದ್ದೇನೆ, ಬರಲಿ ಪ್ರಹ್ಲಾದ. ನಗುತ್ತಲಿರುವುದೇಕೆ ಬೇಡು? ಬಾ ಮಗನೇ, ಬಾ ಬಾ ಪ್ರಹ್ಲಾದ, ನನ್ನ ಜಂಗಾರೋಹಣವನ್ನು ಮಾಡು ಕಂದ. ಮಗನೇ, ಅಪ್ಪ, ಗುರುಮಠಕ್ಕೆ ವಿದ್ಯಾರ್ಜನೆಗಾಗಿ ಕಳುಹಿಕೊಟ್ಟವ ನಾನು. ಕಳುಹಿಕೊಟ್ಟನೇನೋ ಹೌದು, ನಿನ್ನನ್ನು ಕಾಣುವಂತ ತವಕ ಮಿಡಿಯುತ್ತಾ ಇತ್ತು. ನೋಡುವ ಆಸೆ ಬಂದಿಯಲ್ಲ ಮಗನೇ. ಹೌದಪ್ಪ. ಕುಮಾರ, ಅಪ್ಪ, ಗುರುಮಠದಲ್ಲಿ ನೀನು ಏನು ಕಲಿತೆ ಮಗನೇ? ಏನು ಕಲಿಸಿದರು ಗುರುಗಳು ನಿನಗೆ? ಹರನೆಲ್ದು ಬರೆಯನು ತಲೀಗಿ, ಏನು 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 ಹರನೆಲ್ದು ಬರೆಯನು ತಲೀಗಿ, ಮೇಲ್ಪಂಕ್ತಿ ಗುರು ಬರೆಯನ ಮುದದಲಿಗಿ. ಹೌದೇ ಮಗನೇ? ಹರಿಯದು ಬರೆದೆನಯ್ಯ, ಹರಿಯದು ಬರೆದೆನಯ್ಯ, ಎಲ್ದೆದು ಹರುಷದಲ್ಲಿ ಮುಗಿದ ಕೈಯ. ಅಪ್ಪಾಜಿ, ಮಗನೇ, ಗುರುಗಳು ಮೇಲೆ ಹರನೆಂದು ಬರೆದರು. ನನ್ನ ನಿರೂಪ ಅದು. ನಾನು ಕೆಳಗೆ ಹರಿ ಎಂದು ಬರೆದೆ. ಏನು ಬರೆದೆ? ಹರಿ. ಗುರುಗಳೇನು ಬರೆದರು? ಹರ. ಅನುಕರಿಸಲಿಕ್ಕೆ ಏನನ್ನು ಹೇಳಿದ್ರು? ಹರ ಎಂದಾಗ ನೀನು ಬರೆದದ್ದೇನು? ಹರಿ. ಹರಿ ಹರಿ ಹರಿ. ಕುಮಾರ, ಅಪ್ಪಾಜಿ, ಹೇಳಬೇಡ ಹೇಳಬೇಡ. ಕರ್ಣ ಕಠೋರವಾದ ನಾಮಷ್ಟಬಳ ನಿಷೇಧರನ್ನ ಪಾಲಿಗೆ ಮಗನೇ. ಕುಮಾರ, ಅಪ್ಪಾಜಿ, ಹರಿ ಒಳ್ಳೆಯವನಲ್ಲಪ್ಪ. ಅವ ಸುನೀತನಲ್ಲ, ದುರ್ನೀತನಾಗಿದ್ದಾನೆ, ದುರ್ನೀತನಾಗಿದ್ದಾನೆ. ನಿನ್ನ ಚಿಕ್ಕಪ್ಪನನ್ನು ಕೊಂದಂತ ಆ ದುಷ್ಟ ಹರಿ ಮಗನೇ, ಅವನ ನಾಮೋಚ್ಚಾರ ಮಾಡಬೇಡ. ನಾನು ಕೇಳಲಾರೆ. ಅಪ್ಪಾಜಿ, ಓ, ಚಿಕ್ಕಪ್ಪ ದುಷ್ಟ, ಹಾಗಾಗಿ ಹರಿ ಅವನನ್ನು ಕೊಂದಿದ್ದಾನೆ. ಹರಿ ದುಷ್ಟನಲ್ಲ, ಮತ್ತೆ ಹರಿ ಒಳ್ಳೆಯವನೇ. ಛಕ್! ಮಗನೇ, ಅಪ್ಪಾಜಿ, ನಿನಗೆ ಗೊತ್ತಿಲ್ಲ ಕಂದ, ವೇದಗಳೇ ಉಲ್ಲೇಖಿಸುತ್ತಾ ಇದೆ. ಹರಿ ದಾನವಾಂತಕ ದೈತ್ಯಾರಿ ಎನ್ನುವ ಹಾಗೆ. ಇದರ ಅರ್ಥ ಏನು? ನಮ್ಮ ಏಳಿಗೆಯ ಕಾತೊಡಕು ಹರಿ, ನಮ್ಮ ವಂಶದ ನಿರ್ಮೂಲಕ ಹರಿ. ಹಾಗಾಗಿ ಅವನ ನಾಮೋಚ್ಚಾರ ಮಾಡಬೇಡ ಮಗನೇ. ಉಚ್ಚಿಷ್ಟ ಉಚ್ಚಿಷ್ಟ ಉಚ್ಚಿಷ್ಟ. ಇಷ್ಟಕ್ಕೆಲ್ಲ ಕಾರಣ ಆ ಗುರು ಅಲ್ಲವೇ? ಬರ್ಲಿ ಗುರು ಇಲ್ಲಿಗೆ. ಬುದ್ಧಿ
ನನಗಂದಾಗೆ ಹಾಗಾಗಿ ನನ್ನ ಮಗನಿಗೆ ಬೇರೆ ವಿಚಾರವನ್ನು ಹೇಳಿಕೊಡುವ ದ್ವಾರ ನನಗೆ ಈ ರೀತಿ ಅಪಮಾನವನ್ನು ಮಾಡಿದೆ. ನಿನ್ನ ಶಿರಚ್ಛೇದನವನ್ನು ಮಾಡುತ್ತೇನೆ. ಏನೋ ಇದರಲ್ಲಿ ಗುರುಗಳದೇನು ತಪ್ಪಿಲ್ಲ, ಮತ್ತೆ ನನ್ನದೇ ತಪ್ಪು. ಹೌದಾ? ತಪ್ಪು ನಿನ್ನದ ಹಾಗೆ ರಾಜನ್, ಏನು ಇಲ್ಲೊಂದು ವಿಚಾರವನ್ನು ಹೇಳಲು ಬಯಸ್ತಾ ಇದ್ದೆ. ಏನನ್ನ? ಏನಾದರೂ ಆತ ಎಳೆಯ, ಇನ್ನು ಮನಸ್ಸು ಮರ್ಕಟನಂತೆ. ನನ್ನದು ಇನ್ನೊಂದು ಪ್ರಯತ್ನವಿದೆ. ಆತನನ್ನು ಗುರುಕುಲಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಇನ್ನೊಂದು ಬಾರಿ ಪ್ರಯತ್ನ ಮಾಡುತ್ತೇನೆ. ಕೊಡೋಗಿ. ರಾಜನ್, ಏನು? ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವೇ ಇಲ್ಲ. ನನ್ನ ಅಸಹಾಯಕತೆಯನ್ನು ನಿಮ್ಮಲ್ಲಿ ಹೇಳಲು ಬಂದಿದ್ದೇನೆ. ನಾನು ಅದೆಷ್ಟು ಬಾರಿ ಹರನೆಂದು ಉಚ್ಚಾರ ಮಾಡು ಅಂತ ಹೇಳಿದರೆ ಆತ ಹರಿಯೆಂದೇ ಹೇಳುತ್ತಿದ್ದಾನೆ. ಇವ ಮಾತ್ರವಲ್ಲ, ನಮ್ಮ ಪರಿವಾರದ ಎಲ್ಲಾ ಶಿಷ್ಯಂದಿರು ಈಗ ಹರಿಯೆಂದಲೇ ಹೇಳುತ್ತಿದ್ದಾರೆ. ಅದಕ್ಕಾಗಿ ನನ್ನಿಂದ ಸಾಧ್ಯವೇ ಇಲ್ಲ. ಪ್ರಹ್ಲಾದ, ಅಪ್ಪಾಜಿ, ಗುರುಗಳು ಹೇಳಿದ ಈ ಆರೋಪ ನಿಜವೇನಾ? ನಿಜ ಅಪ್ಪಾಜಿ. ನಿಜವಲ್ವೇ? ನಿಜ. ಗುರುದೇವ, ರಾಜನ್, ಮಗನಿಂದಾದತ್ತ ಕೃತ್ಯಕ್ಕೆ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ನೀವು ಹೋಗಿ. ನಾನು ಹೊರಡುತ್ತೇನೆ. ಪ್ರಹ್ಲಾದ, ಅಪ್ಪಾಜಿ, ಯಾರು ಬೇಡ, ನಾನೇ ಗುರು, ನೀನೇ ಶಿಷ್ಯ. ಹೇಳು ಹೇಳು. ಹರ ಹರಿ ಹರ ಹರಿ ಹರ. ಹರಿ. ಓಂ ನಮೋ ಭಗವತೆ ಹಿರಣ್ಯಾಯ. ಓಂ ನಮೋ ಭಗವತೆ ನಾರಾಯಣಾಯ. ಅಲ್ಲ, ಓಂ ನಮೋ ಭಗವತೆ ಹಿರಣ್ಯಾಯ. ಓಂ ನಮೋ ಭಗವತೆ ನಾರಾಯಣಾಯ. ನಾಗಭೂಷಣ ನಾಗಶಯನ ನಾಗಭೂಷಣ ನಾಗಶಯನ ನಾಗಭೂಷಣ ನಾಗಶಯನ. ಯಾವ ಮೇಲೆ? ನೃಮುಂಡಮಾಲಾಧರ ವನಮಾಲಾಧರ ನೃಮುಂಡಮಾಲಾಧರ ವನಮಾಲಾಧರ ನೃಮುಂಡಮಾಲಾಧರ ವನಮಾಲಾಧರ. ಇದಾಗಲಿಕ್ಕಿಲ್ಲ. ಯಾರೋ ಬನ್ನಿ ಕಟ್ಟುಕರು ನೋಡಿ, ಎಳೆದುಕೊಂಡು ಹೋಗಬೇಕು. ಅವ ಸತ್ತಿದ್ದಾನೆ. ವರ್ತಮಾನ ಮಾತ್ರ ಸಾಕು. ಸರಿ, ಮುಖಾವಲೋಕನ ನಿಷೇಧ. ಎಳ್ಕೊಂಡೋಗಿ. ಆಗಲಿ ಅಪ್ಪಣೆ. ಅಪ್ಪ, ವಂದಿಸಿದ್ದೇನೆ. ಕಟುಕರಿಂದಲೂ ನೀನು ಸಾಯಲಿಲ್ಲ, ಆನೆಗಳಿಂದ ತುಳಿಸಿದರೂ ನೀನು ಸಾಯಲಿಲ್ಲ. ಬೇಡ, ನಿನ್ನನ್ನು ಹೀಗೆ ಬಿಡುವವರಲ್ಲ. ಯಾರಲ್ಲೇ ವಿಷಪೂರಿತ ಹಾವನ್ನು ಕುಣಿಸುವ ಆ ಹಾವಾಡಿಯನ್ನು ಬರ್ಲಿಕ್ಕೆ ಹೇಳಿಲ್ಲಿ. ಒಡೆಯ, ಬರುವಂತೆ ಅಪ್ಪಣೆ ಆಯ್ತು. ಹಾವಾಡಿಗ ನೀನು. ಬಹು ಪ್ರಭೇದದ ಉರಗಾದಿಗಳು ನಿನ್ನಲ್ಲಿವೆ. ಹೌದೌದು. ವಿಷಪೂರಿತ ಹಾವುಗಳಿಂದ ಕಚ್ಚಿಸುವ ಮುಖೇನ ಇವನನ್ನು ಕೊಂದೇ ಬಿಡು. ಅಪ್ಪಣೆ. ಆಡಿದವು ರಗಗಳು ನಲಿದಾಡಿದವು ಹರುಷದೊಳ ನಲಿದಾಡಿದವು ಹರು
ಎತ್ತುತ್ತ ಸಡಗರದಲ್ಲಿ ಹರಗುತ್ತ ಬಿಡದೆಯೇ ಹರಿಯನ್ನು ರುತಿಸುವ ಬಾಲನ ಬೆಡೆ ಎತ್ತುತ್ತ ಸಡಗರದಲ್ಲಿ ಹರಗುತ್ತ ಆಡಿದವು ರಗಗಳು ನಲಿದಾಡಿದವು ಹರುಜದೊಳು ಕಯಾದು ಸ್ವಾಮಿ. ಬಾ ಕಯಾದು ಬಾ. ನೋಡಿದೆಯಾ ಕಯಾದು? ಏನು ಸ್ವಾಮಿ? ನನ್ನ ವಿರೋಧಿ ಎಂದು ಅಂಗೀಕಾರ ಮಾಡಿಯಾಗಿಯದೆ ಪ್ರಹ್ಲಾದನನ್ನು. ವಿರೋಧಿ ಎಂದ ಬಳಿಕ ದಮನಾರ್ಹವೇ ಸೂಕ್ತವಾದದ್ದು. ಎಲ್ಲಾ ಪ್ರಯತ್ನ ಮಾಡಿದೆ, ಪರಿಣಾಮ ವಿಫಲನಾಗಿ ಹೋದೆ. ಕಯಾದು ಸ್ವಾಮಿ, ಕಟ್ಟ ಕಡೆಗಾಗಿ ನಿನ್ನಿಂದ ಈ ಕೃತಿಯನ್ನು ಎಸಗುವುದಕ್ಕಾಗಿ ಮನ ಮಾಡಿದ್ದೇನೆ. ನನ್ನಿಂದ? ಹೌದು ಕಯಾದು, ಹೌದು. ಏನು ಸ್ವಾಮಿ? ಇಡಿ ಬಂಗಾರದ ಗಿಂಡೆ ಇದು. ಇದರಲ್ಲಿರುವುದು ಹಾಲಲ್ಲ ಕಯಾದು, ಹಾಲ ಹಾಲ. ಸ್ವಾಮಿ, ದಣಿದು ಬರುವ ನಿನ್ನ ಮಗನಿಗೆ ನಿನ್ನ ಕೈಯಾರೆ ಕೊಡು ಕಯಾದು, ಕೈಯಾರೆ ಕೊಡು. ಏನು ಸ್ವಾಮಿ? ನನ್ನ ಆಜ್ಞೆ. ನಾವೇ ಜನ್ಮ ಇತ್ತ ಮಗುವನ್ನ ನಾವೇ ಕೈಯಾರೆ ಕೊಲ್ಲುವುದೇ ಸರಿಯೇ ಸ್ವಾಮಿ? ಇದು ವಿರೋಧಿ ಎಂದ ಬಳಿಕ ದಮನವೇ ಸೂಕ್ತವಾದದ್ದು. ಕಯಾದು ಸ್ವಾಮಿ, ಒಂದು ಮಾತು ಯೋಚಿಸು. ನಿನಗೆ ಗಂಡ ಬೇಕೋ ಮಗ ಬೇಕೋ? ಏನು ಸ್ವಾಮಿ, ಮುಖದ ಎರಡು ಕಣ್ಣುಗಳಲ್ಲಿ ಯಾವುದು ಬೇಕು ಅಂತ ಕೇಳಿದ್ರೆ ನಾನು ಯಾವುದನ್ನು ಉಳಿಸಿಕೊಳ್ಳುವುದು? ಒಂದನ್ನು ಕಳೆದುಕೊಂಡರೂ ಊನವೇ ಅಲ್ವೇ ಸ್ವಾಮಿ? ಒಂದನ್ನು ಪಡೆಯಬೇಕಾದ್ರೆ ಇನ್ನೊಂದನ್ನು ಕಳೆಯಲೇಬೇಕಾಗುತ್ತದೆ. ಸ್ಥಿತಿ ಹಾಗೆ ಬಂದದೆ ಕಯಾದು. ಸ್ವಾಮಿ, ಕಯಾದು ಸ್ವಾಮಿ, ನಿನಗೆ ಗಂಡ ಬೇಕು ಎಂದಾದ್ರೆ ಪ್ರಹ್ಲಾದನಿಗೆ ಕೊಡತಕ್ಕದ್ದು. ಪ್ರಹ್ಲಾದನಿಗೆ ಬೇಕು ಎಂದಾದ್ರೆ ನನಗೆ ಕೊಡು ಕಯಾದು, ನನಗೆ ಕೊಡು ಸ್ವಾಮಿ. ನಿನ್ನ ವಿವರಣೆ ಅನಗತ್ಯ. ಹಾಗೆ ಬಾ. ಆಗಲಿ ಸ್ವಾಮಿ. ಮಗನೇ ಪ್ರಹ್ಲಾದ. ಅಮ್ಮ. ಮಗನೇ. ಅಮ್ಮ. ಇದು ಹಾಲು ಮಗನೇ. ಮಗನೇ. ಅಮ್ಮ. ಆದರೆ ಹಾಲು ಕುಡಿಯುವುದಕ್ಕಿಂತ ಮುಂಚಿತವಾಗಿ ನಿನ್ನಲ್ಲಿ ನನ್ನದೊಂದು ಮಾತು. ಏನಮ್ಮ? ಯಾಕೆ ಕಂದ ಅಪ್ಪನ ಜೊತೆ ವಿರೋಧವನ್ನು ಕಟ್ಟಿಕೊಳ್ತಾ ಇದ್ದೀಯ? ನಿನಗೆ ಹರ ಅಂತ ಹೇಳುವುದಕ್ಕೆ ಏನು ಸಮಸ್ಯೆ? ಹೇಳಬಾರ್ದೇನೋ ಕಂದ ನಿನಗೆ? ಅಮ್ಮ, ಏನು ಮಗ? ನನ್ನ ರಕ್ತದಲ್ಲಿ ಹರಿನಾಮ ತುಂಬಿ ಹೋಗಿದೆ. ನಾನು ಏನು ಮಾಡಲಮ್ಮ? ನಿನ್ನೊಡನೆ ನಾನಾದರೂ ಮಾತನಾಡಿ ಏನು ಪ್ರಯೋಜನ ಹೇಳು? ಇದು ಹಾಲು ಕುಡಿಯುವುದಕ್ಕಾಗಿಯೇ ತಂದಿದ್ದೇನೆ, ತೆಗೆದುಕೋ. ಕೊಡಮ್ಮ. ಹಾ ಕಂದ, ಅದು ಬರಿಯ ಹಾಲಲ್ಲ ಮಗನೇ, ಹಾಲಾಹಲ. ಅದು ಹಾಲಾಹಲ. ಅಮ್ಮ, ಎಲ್ಲಿಯವರೆಗೆ ಆ ಹರಿಯ ದಯ ನನಗಿರುವುದೋ ಈ ವಿಷವು ಅಮೃತವಾಗುವುದು. ಮಗನೇ, ಯಾವ ಹರಿಯನ್ನು ನಂಬಿಕೊಂಡು ಬಾಳುತ್ತಾ ಇದ್ದೀಯೋ ಅವನ ರಕ್ಷೆ ನಿನಗಿರಲಿ ಮಗನೇ. ಅವನೇ ನಿನ್ನನ್ನು ರಕ್ಷಿಸಲಿ. ಇದೋ ತೆಗೆದುಕೋ ಹಾಲನ್ನ. ಕಂದ, ಅಮ್ಮ, ನಿನ್ನ ಭಕ್ತಿಯೇ ನಿನ್ನನ್ನು ಉಳಿಸಲಿ ಮಗನೇ, ನಿನ್ನ ಭಕ್ತಿಯೇ ಉಳಿಸಲಿ. ನಿನ್ನ ಕೊನೆಯನ್ನು ಕಾಣುವುದಕ್ಕೆ ನನಗಾಗಲಿಲ್ಲ. ಯಾರ ಬಲು ನಿನಗೆ? ಯಾರ ಬಲು? ಹೇಳು ಹೇಳು ಹೇಳು. ನನಗೆ ಬಲವೊಬ್ಬನದು ಕೇಳಿ. ಏನು ಏನು ಏನು? ನನಗೆ ಬಲವೊಬ್ಬನದು ಕೇಳಿ.
ನಿನಗೊಬ್ಬನದು ಎಂದೆನು ತಿಳಿಸದಿರೋ. ಓಹೋ ನಿನಗೆ ಸಜರಾಜರಗೆ ತ್ರೈ ಜಗಕ್ಕೆ ಎಲ್ಲಾ ಜಗಕ್ಕೆ ಹೌದೇ ಅಣು ಮಹತ್ ಪರಿಪೂರ್ಣನ ಶ್ರೀವನಿತೆಯ ರಸನ ಬಲವೇ ಬಲ. ಅತಿ ಬನೆಗುಗಳ ಬೆಂಬಲದು ಏನಹುದೆಂದ ಪ್ರಹ್ಲಾದ. ಬಣಗುಗಳ ಬೆಂಬಲದುಳೇನಹುದೆಂದ ಪ್ರಹ್ಲಾದ. ಎನಗೆ ಬಲವೊಬ್ಬನದು ಏನೋ ಅಪ್ಪಾಜಿ, ನನಗೆಂದರೇನು ನಿನಗೆಂದರೇನು? ಮೂರು ಲೋಕಕ್ಕೆ ಶ್ರೀಹರಿಯೇ ಬಲ. ಹರಿಯ ಬಲ ನಿನಗೆ, ನನಗೂ ಹರಿಯ ಬಲ, ನನಗೂ ನಿನಗೂ ಶ್ರೀವನಿತೆಯ ರಸನ ಬಲ. ಹೌದು ಹೌದೇನಾ ಪ್ರಹ್ಲಾದ? ಹೌದು ಅಪ್ಪಾಜಿ. ಎಲ್ಲಿದ್ದಾರೆ ನಿನ್ನ ಹರಿ? ಹರಿ ಸರ್ವಾಂತರ್ಯಾಮಿ, ಅವ ಎಲ್ಲಾ ಕಡೆಯಲ್ಲೂ ಇದ್ದಾನೆ. ಅಣುರೇಣು ತೃಣಕಾಟ ಪರಿಪೂರ್ಣನಾಗಿದ್ದಾನೆ ಹರಿ. ಹೌದು. ಹಾಗಾದ್ರೆ ಎಲ್ಲಾ ಕಡೆ ವ್ಯಾಪಕನಾಗಿರುವವನಲ್ಲ? ಹೌದು ಅಪ್ಪ. ಹೌದಲ್ಲ? ಹೌದು. ಹೌದಲ್ಲ? ಹೌದು. ಹೌದಲ್ಲ? ಹೌದು. ಈ ಕಂಬದಲ್ಲಿದ್ದಾನೋ? ಅಲ್ಲಿಯೂ ಇದ್ದಾನೆ. ಇದ್ದಾನೆ 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 ಇದ್ದಾನೆ. ಮಾಡಿದೆ ಪ್ರಹ್ಲಾದ. ಅಪ್ಪಾಜಿ, ಎಲ್ಲಿ ಹೋದ ಹರಿ? ಆ ಕಂಬದಲ್ಲಿದ್ದಾನೆ ಅಪ್ಪಾಜಿ. ಅಲ್ಲಿದ್ದಾನೆ 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 ಇದ್ದಾನೆ ಅಲ್ಲಿದ್ದಾನೆ. ಅದನ್ನು ಹೊಡೆದಿದ್ದೇನೆ. ಅಪ್ಪಾಜಿ, ಶ್ರೀಹರಿ ಈ ಕಂಬದಲ್ಲಿದ್ದಾನೆ. ಯಾವ ಕಂಬದಲ್ಲಿ? ಈ ಕಂಬದಲ್ಲಿದ್ದಾನಪ್ಪಾಜಿ. ಇಲ್ಲಿದ್ದಾನೆ ಇದ್ದಾನೆ ಇದ್ದಾನೆ ಇದ್ದಾನಪ್ಪ. ಅದನ್ನು ಒಡೆದು ಹಾಕಿದ್ದೇನೆ. ಅಪ್ಪಾಜಿ, ಮತ್ತೆ ಶ್ರೀಹರಿ ಆ ವಜ್ರ ಕಂಬದಲ್ಲಿದ್ದಾನೆ. ವಜ್ರ ಸ್ತಂಭದಲ್ಲಿದ್ದಾನೆ. ಹೌದು. ವಜ್ರ ಸ್ತಂಭದಲ್ಲಿದ್ದಾನೆ. ವಜ್ರ ಸ್ತಂಭದಲ್ಲಿದ್ದಾನೆ. ಎಲ್ಲಿದ್ದಾನೆ? ಇದ್ದಾನೆ. ವಜ್ರ ಸ್ತಂಭದಲ್ಲಿದ್ದಾನೆ.
ಕಂದ ಪ್ರಹ್ಲಾದ, ಹರಿ ಇದು ನಿನಗೂ ನಿನ್ನ ತಂದೆಗೂ ಜೊತೆಯಾಗಿಯೇ ದರ್ಶನವನ್ನಿತ್ತವನಿದ್ದೇನೆ. ನಿನ್ನೊಳಗಿನ ಭಕ್ತಿಯ ಮುಖೇನ ನೀನು ನನ್ನನ್ನು ಕಂಡವನಿದ್ದೀಯ. ನಿನ್ನ ತಂದೆಯು ಶಕ್ತಿಯ ಮುಖೇನ ನನ್ನನ್ನು ಕಂಡವನಿದ್ದಾನೆ. ಅದು ನನ್ನಿಂದಲೇ ವಧಿಸಲ್ಪಟ್ಟವನು ಧರೆಗೊರಗಿದವನಿದ್ದಾನೆ. ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ಇದೇ ರೀತಿಯಾಗಿ ನನ್ನನ್ನೇ ನಂಬಿಕೊಂಡು ಮುಂದೆ ಹೋಗು. ಅನುಗ್ರಹಿಸುವವ ನಾನಿದ್ದೇನೆ. ನಿನ್ನ ಭವಿತವ್ಯಕ್ಕೆ ಶುಭವಾಗಲಿ ಕಂದ. ಜಯ 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 ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ನಾನು ನೆನೆಸ್ತೇನೆ, ನಿಮ್ಮ ಚಪ್ಪಾಳೆ ಧ್ವನಿ ನನಗೆ ಕೇಳಲಿಲ್ಲ ಹಿಂದಿನಿಂದ. ಮುಗ್ದಿಲ್ಲ ಅಂತ ನೆನೆಸ್ಕೊಂಡಿದ್ದೀರಾ ಅಂತ. ಈ ಯಕ್ಷಗಾನ ಇದೀಗ ಮುಗ್ದಿದೆ. ನಮ್ಮ ಸಾನ್ನಿಧ್ಯ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಹಾಗೂ ತರಬೇತಿ ಸಂಸ್ಥೆ ಇದು ಯಾವ ರೀತಿ ಕಾರ್ಯಚಟುವಟಿಕೆ ನಡೆಸ್ತಾ ಇದೆ, ಇದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ನೀಡಲಿಕ್ಕಿದ್ದಾರೆ. ಆ ಸಾನ್ನಿಧ್ಯದ ಒಂದು ಏನು ಅದು ಆರಂಭ ಆಯಿತು, ಅದರ ಆರಂಭ ಕಾರ್ಯಕರ್ತರಾದಂತಹ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಇವರು ತಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂಫಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಏಕದಂತಂ ಶೂಪಕರ್ಣಂ ಗಜವಸ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಯುವಜನ ಸಂಘ ಅಕ್ಷಯ್ ಬೊಕ್ಕಪಟ್ನ ಮಂಗಳೂರು 50ನೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಈ ಸುಂದರ ವೇದಿಕೆಯಲ್ಲಿ ಇಂದು ಮಂಗಳೂರಿನ ಶಕ್ತಿನಗರದಲ್ಲಿರ್ತಕ್ಕಂಥ ಸಾನ್ನಿಧ್ಯ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಇನ್ನೊಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಭಾರತೀಯರಾದಂಥ ನಾವೆಲ್ಲರೂ ವೀಕ್ಷಿಸಲೇಬೇಕು. ಅದನ್ನು ವೀಕ್ಷಿಸ್ತಾ ಇರುವಾಗೆ ನಿಮ್ಮ ಕಣ್ಣಿಂದ ನಿಮಗೆ ಅರಿವಿಲ್ಲದಂತೆ 2 ಹನಿ ನೀರು ಕೂಡ ಬರಬಹುದು. ಇರಲಿ. ಈ ಮಧ್ಯೆ ನಮ್ಮ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಸುಮಾ ಅವರು ಬಹಳ ಸುಂದರವಾಗಿ ನಿರೂಪಣೆ ಮಾಡುತ್ತಾ ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ದಾರೆ. ನನ್ನನ್ನು ಕರೆದು ಸಾನ್ನಿಧ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ತಮಗೆ ಹೇಳಬೇಕು ಅಂತ ಕೇಳಿಕೊಂಡಿದ್ದಾರೆ. 2000 ಇದೇ ಒಂದು 2 ವಾರದ ಮುಂಚಿತವಾಗಿ ಜಗದೀಶ್ ಶೆಟ್ಟಿ ನನ್ನ ಭಾವ ಸಾನ್ನಿಧ್ಯ ಸಂಸ್ಥೆಯ ಕೋಶಾಧಿಕಾರಿ ನಮ್ಮಲ್ಲಿ ಬಂದು ಕೇಳಿದರು, ಒಂದು 50ನೇ ಗಣೇಶೋತ್ಸವ ಕಾರ್ಯಕ್ರಮ ಇದೆ ಬಾಬಾ, ಆ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಬಹುದೇ ಅಂತ. ದಿನಾಂಕ ಕೇಳಿದೆ, ಯಾವಾಗ ಅಂತ ಹೇಳಿಕೊಂಡು. ಅದು ಇದೇ 13ನೇ ತಾರೀಕಿಗೆ ಅಂತಲೇ ಹೇಳಿದರು. ನಾನು ಹೇಳಿದೆ ಯಾಕೆಂತ ಹೇಳಿದರೆ, ನಮ್ಮ ಸಂಸ್ಥೆ ಸಾನ್ನಿಧ್ಯ ಅಂತ ಇರಬಹುದು, ಆದರೆ ಶ್ರೀ ಗಣೇಶ ಸೇವಾ ಟ್ರಸ್ಟ್ ಫಾರ್ ಎಕ್ಸೆಪ್ಷನಲ್ ಪರ್ಸನ್ಸ್ ಅದು ನೋಂದಾಯಿತವಾದಂಥ ಒಂದು ಟ್ರಸ್ಟ್. ಅದರ ಅಡಿಯಲ್ಲಿ ಸಾನ್ನಿಧ್ಯ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ನಾವು ಪ್ರತಿ ವರ್ಷ ಕೂಡ ಗಣೇಶನ ಒಂದು ಕಾರ್ಯಕ್ರಮವನ್ನು ಸಾನ್ನಿಧ್ಯದಲ್ಲಿ ನಡೆಸ್ತೇವೆ. ಸುಂದರವಾಗಿ ಹೂವಿನಿಂದ ಗಣಪತಿಯನ್ನು ಬಿಡಿಸಿಕೊಂಡು ಭಜನೆಯನ್ನು ಹೇಳುತ್ತಾ ಗಣೇಶನ ಸ್ತುತಿಯನ್ನು ಮಾಡ್ತೇವೆ. ಹೇಗೆ ಈ ಕಾರ್ಯಕ್ರಮ ಕೊಡುವುದು ಅಂತ ಒಂದು ಸಂಶಯ ಆಯಿತು. ಆದರೂ ಸಿಕ್ಕಿದಂಥ ಸುವರ್ಣಾವಕಾಶ 4 ಜನರು ನಮ್ಮ ವಿಶೇಷ ಮಕ್ಕಳ ಬಗ್ಗೆ ತಿಳ್ಕೊಳ್ತಾರಲ್ಲ ಅಂತ ಎಂಬ ಒಂದು ಹೆಮ್ಮೆಯಿಂದ ಒಪ್ಪಿಕೊಂಡು ಇವತ್ತು ಬಂದು ಇಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದೇವೆ. ಈ ವೀರ ಯೋಧರು ಅವರ ಜೀವಮಾನದಲ್ಲಿ ಯಾವಾಗ ತಮ್ಮ ದೇಶ ಸೇವೆಗಾಗಿ ಸಮರ್ಪಿಸಿಕೊಳ್ತಾರೋ ಆಗಲೇ ದೇಶದ ಮೂಲೆ ಮೂಲೆಯಲ್ಲಿರುವ ಜನಸಾಮಾನ್ಯರನ್ನು ಕೂಡ, ಕಷ್ಟದಲ್ಲಿರುವವರನ್ನು ಕೂಡ ಸಂರಕ್ಷಿಸಲಿಕ್ಕೆ ತಮ್ಮ ಜೀವನವನ್ನು ಸಮರ್ಪಿಸ್ತಾರೆ, ಅದನ್ನು ಕಾರ್ಯರೂಪಕ್ಕೆ ತರುತ್ತಾರೆ. ನಾವು ದೂರದರ್ಶನದಲ್ಲಿ ವಾರ್ತೆಗಳಲ್ಲಿ ನೋಡಿರ್ಬೋದು ಅಥವಾ ವಾರ್ತಾ ಪತ್ರಿಕೆಗಳಲ್ಲಿ ನೋಡಿರ್ಬೋದು, ಅಲ್ಲಿ ವೀರ ಯೋಧರು ಮರಣ ಹೊಂದಿದ್ರು, ಇಲ್ಲಿ ಮರಣ ಹೊಂದಿದ್ರು, ಅಲ್ಲಿ ಹೀಗಾಯಿತು ಹಾಗಾಯಿತು. ಬರೀ ಓದ್ತೇವೆ, ಮಾಡಿಸಿ ಇಡ್ತೇವೆ, ಅಥವಾ ದೂರದರ್ಶನದ ಅದನ್ನು ಬಂದ್ ಮಾಡಿ ಕುತ್ಕೊಳ್ತೇವೆ, ಸ್ವಲ್ಪ ಮಟ್ಟಿಗೆ ಯೋಚಿಸ್ತೇವೆ, ಮರೆತು ಬಿಡ್ತೇವೆ. ಇಲ್ಲ, ಹೀಗಾಗಬಾರ್ದು. ಇದು ಕಣ್ಣಿನ ಈ ಒಂದು ಅಕ್ಷಿಪಟಲದಲ್ಲಿ ಆ ಚಿತ್ರಣ ಇರಬೇಕು. ಈ ಒಂದು ಉದ್ದೇಶದಿಂದ ನಮ್ಮ ಆಡಳಿತಾಧಿಕಾರಿಯವರು ಒಂದು ನೃತ್ಯ ರೂಪಕವನ್ನು
ಕಾವ್ಯ ರಚಿಸಿ ಅದನ್ನು ಇಲ್ಲಿ ಪ್ರದರ್ಶನಕ್ಕಾಗಿ ನಮ್ಮ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿರುತ್ತಾರೆ. ನಮ್ಮ ಆಡಳಿತಾಧಿಕಾರಿಯವರು ಪ್ರತಿ ಒಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಅಲ್ಲಿರುವ 60 ಜನ ಏನು ಸೇವೆಯಲ್ಲಿ ನಿರತರಾಗಿದ್ದಾರೋ ಸಿಬ್ಬಂದಿ ವರ್ಗ ಅವರನ್ನು ಪ್ರತಿ ಒಂದು ಕ್ಷಣದಲ್ಲಿಯೂ ತಿದ್ದಿ ಅವರನ್ನು ತೀಡಿ ಮುಂದಿನ ಮಕ್ಕಳ ಭವಿಷ್ಯತ್ತಿಗಾಗಿ ಅವರಿಗೆ ಮಾರ್ಗದರ್ಶನ ನೀಡ್ತಾರೆ. ಈ ಸಂದರ್ಭದಲ್ಲಿ ನಾವು ಗುರು ವಂದನೆಯನ್ನು ನಮ್ಮ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರಿಗೆ ನೀಡ್ತಾ ಇದ್ದೇನೆ. ಈಗ ಮುಂದಿನ ನಮ್ಮ ಕಾರ್ಯಕ್ರಮ ಈ ವೀರ ಯೋಧರ ನೆನಪಿನಲ್ಲಿ ಅಮರ್ ಜವಾನ್. ವೀರ ಸೈನಿಕರೇ, ಇದೋ ನಿಮಗೊಂದು ಸಲಾಂ. ತನ್ನ ಕುಟುಂಬ, ತನ್ನ ಪತ್ನಿ, ತನ್ನ ಮಕ್ಕಳು, ತನ್ನ ಹೆತ್ತವರು, ತನ್ನ ಸಹೋದರ ಸಹೋದರಿ, ಬಂಧು ಬಳಗ ಎಲ್ಲವನ್ನು ಮರೆತು ಭರತ ಮಾತೆಯ ರಕ್ಷಣೆಗಾಗಿ ಜೀವದ ಹಂಗನ್ನು ತೊರೆದು ತಮ್ಮನ್ನು ಕೆಣಕಲು ಬಂದ ವೈರಿಗಳ ರುಂಡವನ್ನು ಚೆಂಡಾಡಿ ಆ ದುಷ್ಟರ ಗುಂಡಿಗೆ ತಮ್ಮ ಗಂಡೆದೆಯನ್ನು ನೀಡಿ ಹರಿಯುತ್ತಿರುವ ರಕ್ತದ ರಭಸಕ್ಕೆ ಬೆದರದೆ ಮುನ್ನುಗ್ಗಿ ಸಾಗಿ ಭರತ ಭೂಮಿಯ ಗಡಿಯನ್ನು ರಕ್ಷಿಸುವ ಓ ಎಂಟೆದೆಯ ಬಂಟರೇ, ಇದೋ ನಿಮಗೊಂದು ಸಲಾಂ. प्रचंड बोल मस्तकों के झुंड, आज जंग की घड़ी की तुम गुहार दो. आन बान शान या की जान का हो दान, आज एक धनुष के बाण पे उतार दो. आरंभ है प्रचंड बोल मस्तकों के झुंड, आज जंग की घड़ी की तुम गुहार दो. आन बान शान या की जान का हो दान, आज एक धनुष के बाण पे उतार दो. आरंभ है प्रचंड. मन करे सो प्राण दे, जो मन करे सो प्राण ले, वही तो एक सर्वशक्तिमान है. मन करे सो प्राण दे, जो मन करे सो प्राण ले, वही तो एक सर्वशक्तिमान है. कृष्ण की पुकार है, ये भागवत का सार है कि युद्ध ही तो वीर का प्रमाण है. कौरवों की भीड़ हो या पांडवों का नीड़ हो, जो लड़ सका है वो ही तो महान है. ಅಮ್ಮ, ನನಗೆ ಆಶೀರ್ವಾದ ಮಾಡಿ. ನಾನು ಹೊರಡುತ್ತಿದ್ದೇನೆ. ರಾಜಸ್ಥಾನದ ಜೈಪುರಕ್ಕೆ ಹೋಗುತ್ತಿದ್ದೇನೆ. ಭಾರತದ ಸೇನೆಯನ್ನು ಸೇರುವ ಸುವರ್ಣಾವಕಾಶ ನನಗೆ ಬಂದಿದೆ ಅಮ್ಮ. ನನ್ನ ಪುತ್ರನಾಗಿ ಜನಿಸಿದ್ದಕ್ಕೆ ನನಗೆ ಹೆಮ್ಮೆ ಎನಿಸುತ್ತಿದೆ. ಹೋಗು ಕಂದ, ಹೋಗು. ಭಾರತ ಮಾತೆಯ ರಕ್ಷಣೆಯ ಜವಾಬ್ದಾರಿ ನಿನಗೆ ಒದಗಿ ಬಂದಿದೆ. ನಿನಗೆ ಶುಭವಾಗಲಿ. ಐ ಪ್ರೌಡ್ ಆಫ್ ಯು ಮೈ ಸನ್. All the best. All the best. ಇಲ್ಲ ಸಂಧ್ಯಾ, ಇಲ್ಲ. ನೀನು ಅಳಬಾರದು. ನೀನು ನನ್ನನ್ನು ಸಂತೋಷದಿಂದ ಕಳಿಸಿಕೊಡು. ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊ. ಸಮಯ ಸಿಕ್ಕಿದಾಗ ನಿಮ್ಮೆಲ್ಲರೊಂದಿಗೆ ನಾನು ಮಾತನಾಡುತ್ತೇನೆ. ಕಿಸ್ ಮಿ ಡಿಯರ್. ದಿನ ಶಾಲೆಗೆ ಹೋಗಬೇಕು, ಚೆನ್ನಾಗಿ ಕಲಿಬೇಕು. ಮಮ್ಮಿ ಹೇಳಿದನಲ್ಲಿ ಚೆನ್ನಾಗಿ ಕೇಳಬೇಕು. ಅನ್ನ ನೀರು ದೊರಕದಿದ್ದರೂ ಅದರ ಗೊಡವೇ ನಮಗಿಲ್ಲ. ಕರ್ತವ್ಯವೇ ಸರ್ವಸ್ವ. ತನ್ನ ನೋವನ್ನು ನುಂಗಿ ನಗೆ ಬೀರುವ ಓ ಭರತ ಮಾತೆಯ ಹೆಮ್ಮೆಯ ವೀರಪುತ್ರರೇ,
ನಿಮ್ಮ ಸಂತಸದ ಕ್ಷಣವನ್ನು ನಮಗೊಮ್ಮೆ ತೋರಿಸಬಾರದೆ? ನನ್ನ ದೇಹ, ನನ್ನ ರಕ್ತ ದೇಶದ ರಕ್ಷಣೆಗಾಗಿ, ನಾಡು ನುಡಿ ಸಂಸ್ಕೃತಿಯ ಉಳಿವಿಗಾಗಿ ಎನ್ನುವ ಪರಾಕ್ರಮಿಗಳು ನಮ್ಮನ್ನು ತೊರೆದು ಈ ಪುಣ್ಯದ ಕಾರ್ಯಕ್ಕಾಗಿ ಸಾಗಿರುವ ಯುವ ಶಕ್ತಿಗಳನ್ನು ನಾವೆಷ್ಟು ಹಾಡಿ ಹೊಗಳಿದರೂ ಅದು ಸಾಲದಲ್ಲವೇ? ಭಾರತ ಮಾತೆಯ ರಕ್ಷಣೆಯೊಂದೇ ನನ್ನ ಗುರಿ ಎಂದಿರುವ ಈ ಧೀರ ಪುತ್ರರಿಗೆ ಗಡಿಯ ಭದ್ರತೆ ಮಾತ್ರ ದೊಡ್ಡ ಸವಾಲಲ್ಲ. ಮಾತೆಯ ಮಡಿಲಲ್ಲಿ ನಾಯಿ ಕೊಡೆಗಳಂತೆ ಹುಟ್ಟಿ ಅಮಾಯಕರನ್ನು ಹತ್ಯೆ ಮಾಡುವ ಆ ದುಷ್ಟ ಉಗ್ರಗಾಮಿಗಳೇ ದೊಡ್ಡ ಸವಾಲು. ಸೇನೆಯಲ್ಲಿ ಸೇವೆಯಲ್ಲಿರುವವರು ಅದೊಂದು ರಜೆಯ ಅವಕಾಶ ದೊರಕಿದಾಗ ತಮ್ಮವರನ್ನು ಕಾಣಲೆಂದು ಮನೆಗೆ ಬಂದಾಗ ಅದೆಂತಹ ಸಂಭ್ರಮ.
ಸಹೋದರನಿಲ್ಲದೆ ಆಚರಿಸುವ ರಕ್ಷಾಬಂಧನ, ಮಕ್ಕಳಿಲ್ಲದೆ ಆಚರಿಸುವ ದೀಪಾವಳಿ, ರಂಜಾನ್, ಕ್ರಿಸ್ಮಸ್ ಈ ಹಬ್ಬಗಳು ಮನೆಯ ಹಿರಿಯರಿಗೆ ಸಂತಸದೊಂದಿಗೆ ಅವರನ್ನು ನೆನೆಸಿ ದುಃಖವನ್ನು ತರಬಹುದು. ಆದರೆ ಹಬ್ಬದ ಸಂದರ್ಭದಲ್ಲಿ ಸೇನೆಯಲ್ಲಿರುವ ತಮ್ಮ ಮಕ್ಕಳು, ತನ್ನ ಸಹೋದರ, ತನ್ನ ಪತಿ ಆಗಮಿಸಿದಾಗ ಕಣ್ಣಿನಲ್ಲಿ ಆನಂದ ಬಾಷ್ಪ ಇಳಿಯದಿರುವುದಿಲ್ಲ. ಆ ಸಮ್ಮಿಲನ ಅವರಿಲ್ಲದಿರುವ ನೋವನ್ನು ತಕ್ಷಣ ದೂರ ಮಾಡುವುದರಲ್ಲಿ ಸಂದೇಹವಿಲ್ಲ. ತನ್ನ ಪುತ್ರನನ್ನು ಕಳುಹಿಸಿದ ತಾಯಿ, ತನ್ನ ಪತಿಯನ್ನು ಕಳುಹಿಸಿದ ಪತ್ನಿ, ತನ್ನ ಸಹೋದರನನ್ನು ಕಳುಹಿಸಿದ ಸಹೋದರಿ ತನ್ನ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬಲ್ಲ? ಅದೆಷ್ಟು ಮೈಲು ದೂರವಿರುವ ತನ್ನವರಿಗಾಗಿ ಏನು ಮಾಡಬಲ್ಲ? ಹಾಡಿ ನಲಿದು ಕುಣಿದು ನೈತಿಕ ಬಲವನ್ನು ತುಂಬಬಲ್ಲರು. ಗೊತ್ತು ಗುರಿ ಇಲ್ಲದೆ ಮುನ್ನುಗ್ಗಿ ನುಸುಳಬಲ್ಲ ಭಯೋತ್ಪಾದಕರನ್ನು ಹತ್ತಿಕ್ಕಿ ಮಾರಿಗೆ ಔತಣ ನೀಡಬಲ್ಲ ರಣಧೀರರ ಶ್ರಮ, ಕೆಚ್ಚೆದೆಯ ಸಾಹಸ ಬಣ್ಣಿಸಲು ಸಾಧ್ಯ. ಸಮರದಲ್ಲಿ ನಮ್ಮ ವೀರ ಸೈನಿಕರು ಮಡಿದಾಗ ನಮ್ಮೆದೆಯಲ್ಲೂ ನಮ್ಮವರನ್ನು ಕಳೆದುಕೊಂಡ ಅನುಭವ. ಹೌದು, ಆತ ಅಮರನಾದ. ಆತನ ಪವಿತ್ರ ರಕ್ತ ಭರತ ಭೂಮಿಯ ಮಣ್ಣಿನಲ್ಲಿ ಲೀನವಾಗಿದೆ. ಪುತ್ರನನ್ನು ಕಳೆದುಕೊಂಡ ತಾಯಿ, ವಿಧವೆಯಾದ ಪತ್ನಿ, ತಂದೆಯನ್ನು ಕಳೆದುಕೊಂಡ ಮಕ್ಕಳು, ಸಹೋದರನನ್ನು ಕಳೆದುಕೊಂಡ ಸಹೋದರ ಸಹೋದರಿಯರು, ತನಗರಿವಿಲ್ಲದೆ ಗೈದ ಅರಣ್ಯರೋದನ, ಜೊತೆಗೆ ಕಣ್ಣಂಚಿನಿಂದ ಇಳಿದ ಕಣ್ಣೀರ ಧಾರೆಗೆ ಲೆಕ್ಕವಿಡುವವರಾರು? ಈ ನಷ್ಟವನ್ನು ತುಂಬುವವರಾರು?
ಮಲಗಿದ್ದಾರೆ? ಅಜ್ಜಿ ಅಜ್ಜಿ, ಡ್ಯಾಡಿ ಯಾಕೆ ಮಲಗಿದ್ದಾರೆ? ಮಗ ಮಗ, ಅಂದು ಹೊರಟಾಗ ನನ್ನೊಂದಿಗೆ ಹೇಳಿದ ಮಾತುಗಳು ನೆನಪಿದೆ? ಅಮ್ಮ, ನೀನು ಅಳಬೇಡ. ರಜೆ ಸಿಕ್ಕಿದಾಗಲೆಲ್ಲ ಖಂಡಿತ ಬರುತ್ತೇನೆ. ಅಯ್ಯೋ, ಸಮಯ ಸಿಕ್ಕಿದಾಗ ನಿನ್ನಲ್ಲಿ ಮಾತನಾಡುತ್ತಿರುತ್ತೇನೆ ಎಂದೆ ಅಲ್ಲ ಮಗನೇ. ಅಯ್ಯೋ ನನ್ನ ಮಗನೇ, ಆ ಮಾತುಗಳೆಲ್ಲ ಎಲ್ಲಿ ಹೋದವು ಕಂದ? ಅಯ್ಯೋ ನನ್ನ ಕಂದ, ಇಂದು ಯಾಕೆ ಮಾತನಾಡುವುದಿಲ್ಲ? ಯಾಕೆ ಮಾತನಾಡುವುದಿಲ್ಲ? ಇಂದು ಸುಮ್ಮನಿರುವೆ ಏಕೆ? ಮಾತನಾಡು ಕಂದ. ಒಂದು ಬಾರಿ ಬಾಯಿ ತೆರೆದು ಅಮ್ಮ ಎಂದು ಕರೆಯಬಾರದೆ? ಅಯ್ಯೋ, ಒಮ್ಮೆ ನನ್ನನ್ನು ಅಮ್ಮ ಎಂದು ಕರೆ ಕಂದ, ನನ್ನನ್ನು ಅಮ್ಮ ಎಂದು ಕರೆ. ಭಾರತ ಮಾತೆಯ ಪುಣ್ಯ ನೆಲದಲ್ಲಿ ನಿನ್ನ ರಕ್ತವನ್ನು ಚೆಲ್ಲಿದ ಆ ದುಷ್ಟರನ್ನು ದೇವರು ಶಿಕ್ಷಿಸದಿರಲಾರರು. ಮಾತನಾಡು ಕಂದ. ಅಯ್ಯೋ, ಮಾತನಾಡು ಕಂದ. ಅಯ್ಯೋ ನನ್ನ ಕಂದ. मेरे वतन के लोग, जरा आँख में भर लो पानी. जो शहीद हुए हैं उनकी जरा याद करो कुर्बानी. है मेरे वतन के लोगों, जरा आँख में भर लो पानी. जो शहीद हुए हैं उनकी जरा याद करो कुर्बानी. तुम भूल न जाओ उनको, इसलिए सुनो ये कहानी. जो शहीद हुए हैं उनकी जरा याद करो कुर्बानी. जय ನಿನ್ನಿಂದ ಹರಿದ ಹನಿ ರಕ್ತದಿಂದ ಸಹಸ್ರ ಸಹಸ್ರ ವೀರ ಪುರುಷರ ಜನನವಾಗಿ ನಿನ್ನ ಬಲಿದಾನ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ. ವೀರ ಸೈನಿಕರೇ, ಇದೋ ನಿಮಗೊಂದು ಸಲಾಂ. ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಹಾಗೂ ತರಬೇತಿ ಸಂಸ್ಥೆ ಶಕ್ತಿನಗರದಲ್ಲಿ ಕಾರ್ಯಚರಿಸುತ್ತಿದೆ. ಈ ಒಂದು ಸಂಸ್ಥೆಗೆ ತಾವು ಆಸಕ್ತಿಯಿಂದ ಬರುವಿರಾದರೆ ಸದಾ ಸ್ವಾಗತವನ್ನು ಕೋರ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಮುಗಿಸುತ್ತಾ ಅವಕಾಶವನ್ನು ನೀಡಿದ ಸುವರ್ಣ ಗಣೇಶೋತ್ಸವ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೆ ವಂದಿಸುತ್ತಾ ಶುಭರಾತ್ರಿ ಕೋರುತ್ತಾ ಮುಂದಿನ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂಬುದಾಗಿ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಗಜವದನ ನಿನಗೆ ಪ್ರಥಮ ಪ್ರಣಾಮ, ಕರಿವದನ ನಿನ್ನ ಪಾದಕ್ಕೆ ನಮನ. ಗಜವದನ ನಿನಗೆ ಪ್ರಥಮ ಪ್ರಣಾಮ. ಶಿವ ಪಾರ್ವತಿ ತನಯ ಇಷ್ಟ ಸಿದ್ಧಿ ದೇವ, ಸಿದ್ಧಿ ಬುದ್ಧಿ ಕರುಣಿಸಿ ಬೆಳಗಿಸು ಬೇಗ. ನಿನ್ನ ಕರುಣೆಯ
ಪಾಲಿಸು ಗಜವದನ ನಿನಗೆ ಪ್ರಥಮ ಪ್ರಣಾಮ ಕರಿವದನ ನಿನ್ನ ಪಾದಕ್ಕೆ ನಮನ ಗಜವದನ ನಿನಗೆ ಪ್ರಥಮ ಪ್ರಣಾಮ. ಗಣಪತಿಗೆ ಪ್ರಥಮ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಸಂಘದ ಮಹಿಳಾ ಸದಸ್ಯರಿಗೆ ವಂದನೆಗಳು.